ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಾಯ್ ನಮಸ್ತೆ ವೀಕ್ಷಕರೇ, ಶಿದ್ದಾಸ್ ಅರ್ಪಿಸುವ ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇವತ್ತಿನ ವಿಚಾರ ನಾವು ಎತ್ಕೊಂಡಿರುವಂಥದ್ದು, ಪಾದೂರಿನಿಂದ ತೋಕೂರುವರೆಗೆ ಏನು ಪೈಪ್ಲೈನನ್ನು ಮಾಡಬೇಕು ಅಂತ ಸರ್ಕಾರ ಹೊರಟಿತ್ತು. ಆ ಒಂದು ಪೈಪ್ಲೈನ್ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ. ಯಾಕಂದರೆ ಅಲ್ಲಿರುವಂಥ ಸುಮಾರು 24 ಗ್ರಾಮಗಳ ಕೃಷಿಕರು ಅಥವಾ ಆ ಭಾಗದ ಗ್ರಾಮಸ್ಥರುಗಳು ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಸೂಕ್ತವಾದ ಪರಿಹಾರವನ್ನು ಒದಗಿಸ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದರು. ಅದೊಂದು ರೀತಿಯಲ್ಲಿ ಆಂದೋಲನವಾಗಿ ಪರಿವರ್ತನೆಗೊಂಡಿತ್ತು. ಆ ನಂತರದ ದಿನಗಳಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೆದಿತ್ತು ಅನ್ನೋದನ್ನು ನಾವು ಕೂಡ ತೋರಿಸಿದ್ದೀವಿ. ಇದೀಗ ಆ ಹೋರಾಟಕ್ಕೆ ಒಂದು ತಾರ್ಕಿಕವಾದಂಥ ಜಯ ಸಿಕ್ಕಿರುವಂಥದ್ದು. ಆ ಜಯದ 3 ರೂವಾರಿಗಳು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮೂರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ನಮಸ್ತೆ ಸರ್. ನಮ್ಮೊಂದಿಗೆ ಲಾರೆನ್ಸ್ ಫೆರ್ನಾಂಡಿಸ್ ಅವರಿದ್ದಾರೆ, ಕಳತೂರು ಗ್ರಾಮ ಜನಜಾಗೃತಿ ಸಮಿತಿಯ ಅಧ್ಯಕ್ಷರು. ಅದೇ ರೀತಿಯಾಗಿ YR ಶಿವರಾಮ್ ಶೆಟ್ಟಿ ಇದ್ದಾರೆ. ಅದೇ ರೀತಿಯಾಗಿ ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್, ನಾನು ಶಿವರಾಮ್ ಶೆಟ್ಟರಲ್ಲಿ ಕೇಳಬೇಕು, ಮೊದಲನೇದಾಗಿ ಈ ಒಂದು ಹೋರಾಟ ಏನಿದೆ ಇದರ ಬಗ್ಗೆ ಜನರ ಈಗ ಒಲವು ಹೇಗಿದೆ? ಜನರು ಏನು ಹೇಳ್ತಾ ಇದ್ದಾರೆ? ಈಗ ಜನರನ್ನು ಮಾತನಾಡಿಸಿದ್ದೀರಾ? ಆನಂತರ ಜನಜಾಗೃತಿ ಸಮಿತಿ 2011ಕ್ಕೆ ಸ್ಥಾಪನೆಗೊಂಡಿತ್ತು. ಅದು ಸ್ಥಾಪನೆಗೊಳ್ಳುವುದಕ್ಕೆ ಮೂಲ ಕಾರಣ ಏನು, ಉಡುಪಿ ತಾಲೂಕಿನ ಪಾದೂರಿನಲ್ಲಿ ISPRL ಕಚ್ಚಾ ತೈಲ ಸಂಗ್ರಹಾಗಾರದ ಘಟಕದ ಕೆಲಸ ಪ್ರಾರಂಭವಾಗಿತ್ತು. ಅದನ್ನು ವಿಸ್ತರಣೆಗೊಳಿಸಲಿಕ್ಕೆ 2ನೇ ಹಂತಕ್ಕೆ ಪುನಃ 700 ಎಕರೆ ಜಾಗವನ್ನು ಭೂಸ್ವಾಧೀನಕ್ಕೆ ಹೊರಟಾಗ, ಮೊದಲ ಹಂತದಲ್ಲಿ ಎಷ್ಟು? ಮೊದಲ ಹಂತದಲ್ಲಿ ಸುಮಾರು 220 ಎಕರೆ ಜಾಗವನ್ನು ಎಕ್ವೈರಿ ಮಾಡಿದ್ದಾರೆ. 2ನೇ ಹಂತಕ್ಕೆ 700 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸುವ ಪ್ರಕ್ರಿಯೆ ಪ್ರಾರಂಭವಾದಾಗ ಕಳತೂರು ಜನಜಾಗೃತಿ ಸಮಿತಿಯ ಸ್ಥಾಪನೆ ಆಯಿತು. ಆನಂತರ ಹಲವಾರು ಹೋರಾಟ ಪ್ರಾರಂಭ ಆಯಿತು. 2ನೇ ಹಂತದ ಹೋರಾಟದಲ್ಲಿ ಅವರ ವಿಸ್ತರಣೆಯ ಏನು ಯೋಜನೆ ಹಾಕಿಕೊಂಡಿದ್ದಾರೆ ಅದನ್ನೇ ಈಗ ಸದ್ಯಕ್ಕೆ ಅದನ್ನು ಕೈಬಿಟ್ಟಿದ್ದಾರೆ. ನಂತರದ ದಿನಗಳಲ್ಲಿ ಅಲ್ಲಿ ಕ್ರಷರ್ ಪ್ರಾರಂಭವಾಗುವಂತ ಒಂದು ಯೋಜನೆ ಪ್ರಾರಂಭವಾಯಿತು. ಅದನ್ನು ಕೂಡ ಜನಜಾಗೃತಿ ಸಮಿತಿ ದಿಟ್ಟವಾಗಿ ಎದುರಿಸಿ ಆ ಒಂದು ಕೆಲಸವನ್ನು ನಿಲ್ಲಿಸಿದೆ. 3ನೇದಾಗಿ ಪಾದೂರಿನಿಂದ ನಂದಿಕೂರುವರೆಗೆ ಹೈಟೆನ್ಷನ್ ಲೈನ್ 6 ಗ್ರಾಮಗಳಲ್ಲಿ ಹಾದು ಹೋಗುವಂತ ಒಂದು ಯೋಜನೆಯನ್ನ ಇತ್ತು. ನಂತರ ಪೈಪ್ ಲೈನ್ ಪಾದೂರಿನಿಂದ ತೋಕೂರುವರೆಗೆ ಒಟ್ಟು 24 ಗ್ರಾಮಗಳಲ್ಲಿ ಪೈಪ್ ಲೈನ್ ಹೋಗುವಂತ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ರು. ಪೈಪ್ ಲೈನ್ ಆಕ್ಟ್ ನಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, 1962 ಆಕ್ಟ್ ಪ್ರಕಾರ ಏನು ಭೂಮಿಯ ಮೌಲ್ಯ ಇದೆ ಅದರ 10% ಮಾತ್ರ ಒಂದು ಪರಿಹಾರ ಕೊಡುವಂತ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ರು. ಹೈಟೆನ್ಷನ್ ಲೈನಿಗೆ 1885 ಆಕ್ಟ್ ಅನ್ನ, ಟೆಲಿಗ್ರಾಫಿಕ್ ಆಕ್ಟ್ ಅನ್ನ ಮುಂದಿಟ್ಟುಕೊಂಡು ಒಂದಷ್ಟು ಪರಿಹಾರವನ್ನ ಕೊಡದೆ, ಅಂದ್ರೆ ಪರಿಹಾರವನ್ನೇ ಕೊಡದೆ ಬ್ರಿಟಿಷರ ಕಾಲದ ಕಾನೂನು 1885ನೇ ಆಕ್ಟ್ ಅನ್ನ ಉಪಯೋಗಿಸಿ ಪರಿಹಾರವನ್ನು ನೀಡದೆ ಹೈಟೆನ್ಷನ್ ಪುಕ್ಕಟೆಯಾಗಿ ಮಾಡೋಣ ಅಂತ ಆಲೋಚನೆಯಲ್ಲಿದ್ರು. ಆದ್ರೆ ಏನು ಜನಜಾಗೃತಿ ಸಮಿತಿ ಈ ಬಗ್ಗೆ ಹಲವಾರು ಹೋರಾಟಗಳನ್ನ ಮಾಡಿ ಇವತ್ತಿಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಯಾಕಂತ ಹೇಳಿದ್ರೆ ಜನರಿಗೆ ಸೂಕ್ತವಾದ ಸಮಾಧಾನಕರವಾದಂತ ಪರಿಹಾರವನ್ನ ಜನಜಾಗೃತಿ ಸಮಿತಿಯ ಎಲ್ಲರ ಪ್ರಯತ್ನದಿಂದಾಗಿ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು. ಎಸ್, ದೇವಪ್ರಸಾದ್ ಶೆಟ್ಟಿ, ಇಲ್ಲಿ ಏನೆಲ್ಲ ಬೇಡಿಕೆಗಳನ್ನ ನೀವಿಟ್ಟಿದ್ರಿ, ಅದರಲ್ಲಿ ಎಷ್ಟು ಬೇಡಿಕೆಗಳನ್ನ ಅವರು ಮಂಜೂರು ಮಾಡಿದ್ದಾರೆ? ಈಗ ನೋಡಿ, ಈ ಹೋರಾಟಕ್ಕೆ ಯಶಸ್ಸಾಗಲಿಕ್ಕೆ ಪ್ರಾಮುಖ್ಯವಾಗಿ ನಮ್ಮ ಸಂಘಟನೆ ಪಕ್ಷಾತೀತವಾಗಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕು, ಅದನ್ನು ನಾವು ಪಡೆಯಲೇಬೇಕು ಎಂಬ ಒಂದು ಹೋರಾಟದ ಮುಖಾಂತರ ಎಲ್ಲ 24 ಗ್ರಾಮದಲ್ಲೂ ಕೂಡ ಸಂಘಟಿತವಾಗಿ ನಾವು ಹೋರಾಟ ಮಾಡಿದ್ದೇವೆ. 2011ನೇ ಇಸವಿಗೆ ಪ್ರಾರಂಭ ಮಾಡಿದ್ದೇವೆ. ಈ ತೋಕೂರು ಪಾದೂರು ಪೈಪ್ಲೈನ್ನ ವಿಚಾರದಲ್ಲೂ ಕೂಡ ನಾವೇ ಜನಜಾಗೃತಿ ಸಮಿತಿಯವರು ಕೃಷ್ಣಾಪುರದವರೆಗೆ ಹೋಗಿ ಅಲ್ಲಿಯ ಗ್ರಾಮ ಪಂಚಾಯತಿಗಳನ್ನು, ಅಲ್ಲಿಯ ಜನಪ್ರತಿನಿಧಿಗಳನ್ನು, ಅಲ್ಲಿಯ ಸ್ಥಳೀಯರನ್ನು ಜಾಗೃತಿ ಮಾಡುವಂಥದ್ದು,
ಆಕ್ಷೇಪಣೆ ಹಾಕಲಿಕ್ಕೆ ನಾವೇ ಒಂದು ಪತ್ರವನ್ನು ಮಾಡಿ ಅಲ್ಲಿಗೆ ಕೊಟ್ಟು ಎಲ್ಲ ಜಾಗೃತಿ ಮಾಡಿದ್ರು ಜನ ಜಾಗೃತಿ ಆಗಿರಲಿಲ್ಲ. ಇಲ್ಲ ಅದು ಏನೋ ನೀರಿನ ಪೈಪ್ಲೈನ್ ತರ ಹೋಗ್ತದೆ, ಬೇರೆ ಬೇರೆ ಇವರಿಗೆ ಏನೋ ಲಾಭ ಇದೆ ಅದಕ್ಕೆ ಹೋರಾಟ ಮಾಡ್ತಾರೆ, ಈ ರೀತಿಯ ಎಲ್ಲ ಅಲ್ಲಿ ವಿಚಾರಗಳಿತ್ತು. ಆದರೆ ಈಗ ಒಂದು ಅಂತ್ಯ ಕಂಡಿದೆ. ಇದಕ್ಕೆ ಬಹಳ ಮಹತ್ವವಾಗಿ ನಮಗೆ ಈ ಒಂದು ಅಂತ್ಯಕ್ಕೆ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇದ್ದಲ್ಲಿ ಯಾವ ರೀತಿ ಯಶಸ್ಸಾಗ್ತದೆ ಎಂಬುದಕ್ಕೂ ಇದೊಂದು ಉದಾಹರಣೆ ಆಗಿದೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಬಹಳ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಜನರಿಗೆ ಅನ್ಯಾಯ ಆಗಬಾರ್ದು, ಇಲ್ಲಿ ಸೂಕ್ತವಾದಂಥ ಪರಿಹಾರ ಸಿಗಲೇಬೇಕು. ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಯಲ್ಲೂ ಕೂಡ ಒಂದು ನಮ್ಮ ಪರವಾಗಿಯೇ ನಿಂತು ಮಾತಾಡಿದರು. ನಂತರ ಮುಖ್ಯ ಕಾರ್ಯದರ್ಶಿ, ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ಮುಖ್ಯ ನಮ್ಮ ಎಲ್ಲ ಜನಜಾಗೃತಿ ಸಮಿತಿಯ ತಂಡವನ್ನು ಕರ್ಕೊಂಡು ಹೋಗಿ ನೇರವಾಗಿ ಮುಖ್ಯ ಕಾರ್ಯದರ್ಶಿಗೆ ನಮ್ಮ ಏನು ಬೇಡಿಕೆ ಇದೆ ಅದನ್ನು ನಮಗೆ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ಮುಖ್ಯ ಕಾರ್ಯದರ್ಶಿ ಹೇಳಿದ್ರು, ನಾವು ಯಾವತ್ತೂ ಕೂಡ ರೈತರ ಪರವಾಗಿದ್ದೇವೆ, ನಮ್ಮ ಸರ್ಕಾರ ರೈತರ ಪರವಾಗಿದೆ, ನಿಮ್ಮ ಬೇಡಿಕೆ ಏನು ಅಂತ ಕೇಳಿದ್ರು. ನಮ್ಮ ಅತಿ ಪ್ರಾಮುಖ್ಯವಾದಂಥ ಬೇಡಿಕೆ ಏನು, ನಮಗೆ ಬೇಕಾಗಿರುವುದು ಇಲ್ಲಿಯ ರೈತರು ಬಹಳ ಮುಗ್ಧ ಜನರಾಗಿದ್ದಾರೆ, ಕರಾವಳಿ ಪ್ರದೇಶದ ರೈತರು. ಈಗಾಗಲೇ ಭೂಮಿ ನಮ್ಮಲ್ಲಿ ಎಲ್ಲ ಸಣ್ಣ ಹಿಡುವಳಿದಾರರು ಇರುವಂತದ್ದು. ಈ ಪೈಪ್ಲೈನ್ ಎಂಬುದು ಏನಾಗಿದೆ, ಇದೊಂದು ದೈತ್ಯ ರಾಕ್ಷಸನ ರೀತಿಯಲ್ಲಿ ನಮ್ಮಲ್ಲಿ ಅದರೊಳಗೆ ನುಸುಳಲಿಕ್ಕೆ ಪ್ರಾರಂಭ ಆಗಿದೆ. ಇದರಿಂದ ಏನು ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಸಣ್ಣ ಹಿಡುವಳಿದಾರರ ಭೂಮಿ ಎರಡು ಹೋಳಾಗ್ತದೆ, ಈ ಮಧ್ಯದಲ್ಲಿ ಪೈಪ್ಲೈನ್ ಹೋಗ್ತದೆ, ಎರಡೂ ಜಾಗ ನಿಷ್ಪ್ರಯೋಜಕ ಆಗ್ತದೆ. ಒಬ್ಬ ರೈತನ ಜಾಗ ಎರಡು ತುಂಡಾಗಿ ಆತನಿಗೆ ಸಾಗೋಳಿ ಮಾಡ್ಲಿಕ್ಕಿಲ್ಲ, ಮಾರಾಟ ಮಾಡ್ಲಿಕ್ಕಿಲ್ಲ, ಮನೆ ಕಟ್ಟಲಿಕ್ಕಿಲ್ಲ, ಆ ರೀತಿಯ ಒಂದು ದುಸ್ತರ ಬಂದಿದೆ. ಇದಕ್ಕೆ ನಮ್ಗೆ ಏನ್ ಮಾಡಬೇಕು, ಇದು ದೇಶದ ಹಿತದೃಷ್ಟಿಯಿಂದ ಬರುವಂತ ISPRL ಕಚ್ಚಾ ತೈಲ ಶೇಖರಣಾ ಘಟಕ. ಇದರಿಂದ ಈ ಒಂದು ಕಡೆ ನಾವು ದೇಶದ ಹಿತವನ್ನು ಕಾಯಬೇಕು, ಇನ್ನೊಂದು ಕಡೆ ರೈತನ ಹಿತವನ್ನು ಕೂಡ ಕಾಯಬೇಕು, ಎರಡೂ ಕೂಡ ನಮಗೆ ಮುಖ್ಯ. ಆದ್ರಿಂದ ರೈತನಿಗೆ ಅನ್ಯಾಯ ಆಗಬಾರ್ದು, ಸೂಕ್ತವಾದಂತ ಪರಿಹಾರ ನಮ್ಗೆ ಕೊಡಬೇಕು. ನಾವು ಜಾಗ ಬಿಟ್ಟು ಕೊಡುವುದಿಲ್ಲ ಅಂತ ಎಲ್ಲೂ ಹೇಳಲಿಲ್ಲ, ಬಲಾತ್ಕಾರದ ಸರ್ವೆಗೆ ನಾವು ಅವಕಾಶ ಕೊಟ್ಟಿಲ್ಲ, ಬಲಾತ್ಕಾರದ ಗೂಂಡಾಗಿರಿ ಮಾಡಿಕೊಂಡು ಕಾಮಗಾರಿ ಮಾಡಲಿಕ್ಕೆ ನಾವು ಅದಕ್ಕೂ ಅವಕಾಶ ಮಾಡಿಲ್ಲ. ನಾವು ಸಂಘಟಿತರಾಗಿ ಹೋರಾಟ ಮಾಡಿ ಎಲ್ಲಿ ಅನ್ಯಾಯ ಆಗಿದೆ ಫೋನ್ ಹೋದ ಕೂಡಲೇ ನಾವೆಲ್ಲ ಒಟ್ಟು ಸೇರಿ ಅಲ್ಲಿ ಹೋಗಿ ನಿಲ್ಲಿಸುವಂತ ಕೆಲಸವನ್ನು ಮಾಡಿದ್ದೇವೆ. ನಮ್ಮನ್ನು ಅನೇಕ ರೀತಿಯಲ್ಲಿ ದಮನಿಸುವಂತ ಕೆಲಸ ಮಾಡಿದ್ರು, ನಮ್ಮ ಸಂಘಟನೆಯನ್ನು ಮುರಿದು ಹಾಕುವಂತ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಅದು ಯಶಸ್ವಿ ಆಗಿಲ್ಲ. ನಮ್ಮನ್ನು ಬಂಧನ ಮಾಡುವಂತ ಕೆಲಸ ಮಾಡಿದ್ರು, ಆದ್ರೂ ನಾವು ಅದಕ್ಕೆ ಜಗ್ಗಲಿಲ್ಲ. ನಮ್ದು ಒಂದೇ ಬೇಡಿಕೆ ಇತ್ತು, ನೀವು ರೈತರಿಗೆ ಸೂಕ್ತವಾದಂತ ಪರಿಹಾರ ಕೊಡಿ. ಅದಕ್ಕೆ ಕೊನೆಯದಾಗಿ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಯವರ ಸಭೆಯಲ್ಲಿ ನಮ್ಮ ಜನಜಾಗೃತಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇದ್ದು ಒಂದು ನಿರ್ಧಾರ ತೆಗೆದುಕೊಂಡೆ. ನಮಗೆ ಮಾರುಕಟ್ಟೆ ಧಾರಣೆಯ ಏನು ಈಗ ಇದೆ, ಅದು ಅತಿ ಹೆಚ್ಚು ಎಲ್ಲಿ ರಿಜಿಸ್ಟ್ರೇಷನ್ ನಮ್ಮ 25 ಸೆನ್ಸಿನ ಜಾಸ್ತಿ ಕೃಷಿ ಭೂಮಿ ಆಗಿದೆ, ಅದು ಅತಿ ಹೆಚ್ಚು ಎಲ್ಲಿ ಆಗಿದೆ, ಅಥವಾ ನಮ್ಮ ಸರ್ಕಾರಿ ರಿಜಿಸ್ಟ್ರೇಷನ್ನ ಮೌಲ್ಯ ಅದರಲ್ಲಿ ಯಾವುದು ಹೆಚ್ಚಿದೆ ಅದನ್ನು ಪರಿಗಣನೆ ತೆಗೆದುಕೊಂಡು ಕೊಡಬೇಕು ಅಂತ. ಕೇಂದ್ರ ಸರ್ಕಾರ 1962 ಕಾಯ್ದೆ ಇದೆ, ಅದನ್ನು ಯಾರಿಗೂ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. 10% ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೆ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದೇವೆ. ಇದು 10% ಅಂದ್ರೆ ಸರ್ಕಾರ ನಿಗದಿ ಮಾಡಿದ ದರವೋ ಅಥವಾ ಮಾರುಕಟ್ಟೆ? ಅದು ಸರ್ಕಾರಿಯ ನಮ್ಮ ದರದ 10% ಕೊಡುವಂತದ್ದು. ಯಾವಾಗ ಅದು 300 ರೂಪಾಯಿ ಇತ್ತು, ಪ್ರಥಮವಾಗಿ ಬರುವಾಗ ಕೇವಲ ಸೆನ್ಸಿಗೆ 300 ರೂಪಾಯಿ ಇತ್ತು. 300 ರೂಪಾಯಿ. ಆ ಪ್ರಾರಂಭದಿಂದ ನಾವು ಹೋರಾಟ, ನಾವೊಂದು 10 ಜನ ಸೇರಿ ಅದನ್ನು ಹೋರಾಟ ಮಾಡಿಕೊಂಡು ಅದನ್ನು ವಿಸ್ತರಣೆ ಮಾಡಿದೆವು. ಎಲ್ಲಿ 24 ಗ್ರಾಮದವರೆಗೆ ಹೋದೆವು. ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಆಕ್ಷೇಪದ ನಿರ್ಣಯ ಮಾಡುವ ಬಗ್ಗೆ ಒಂದು ಕಡತವನ್ನು ಕೊಟ್ಟೆವು. KDB ಅಧಿಕಾರಿಗಳಿಗೂ ನಾವು ನಮ್ಮ ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಕೆಲವು ಕಡೆ ಗೊತ್ತಿಲ್ಲ, ಅವರು ಮಾಡಿಸಿದ್ದು. ಅದನ್ನೆಲ್ಲ ನಾವು ಸಂಘಟನೆ ಮಾಡಿದೆವು. ಈಗ ಅತಿ ಹೆಚ್ಚು ಮೌಲ್ಯ ಧಾರಣೆ ಮತ್ತು ಅದಕ್ಕೆ 30% ಸೊಲ್ಯೂಷನ್ ಅಂತ ಹೆಚ್ಚುವರಿಯಾಗಿ ಕೊಡುವಂತದ್ದು. ಈಗ ಕಳತೂರಿಗೆ 20,000 ಚಿಲ್ಲರಿ ಬರ್ತದೆ, ನಮ್ಮ ಬೆಳಪುಗೆ 5,000 ಇದ್ದದ್ದು 14,000 ಆಗಿದೆ, 15,000 ಆಗಿದೆ, ಎಲ್ಲೂರಿಗೆ 17,000 ಆಗಿದೆ. ಅದೇ ರೀತಿ ಮಂಗಳೂರು ಜಿಲ್ಲೆಯ ಕಿಲ್ಪಾಡಿಗೆ 40,000 ರೂಪಾಯಿ ಆಗಿದೆ. ಮುಲ್ಕಿಯದ ಅವರಿಗೆ 8,000 ಇತ್ತು. ಈಗಿನ ಮಾರುಕಟ್ಟೆ ಧಾರಣೆಯ ಪ್ರಕಾರ 40,000 ರೂಪಾಯಿ ಆಗಿದೆ, ಬಾಕಿ 34,000. ಹೀಗೆ ಅತಿ ಹೆಚ್ಚು ಮೌಲ್ಯವನ್ನು ಯಾವ ರೀತಿ ನಮಗೆ ಸಾಧ್ಯವೋ ಆ ರೀತಿ ಮಾಡಿಸಿಕೊಟ್ಟಿದ್ದೇವೆ. ಅದಕ್ಕೆ ನಾವು ಇದು ಒಂದು ದೇಶಕ್ಕೆ ದಿಕ್ಸೂಚಿ. ಭಾರತ ದೇಶ ಕೇರಳದಲ್ಲಿ ಪೈಪ್ಲೈನ್ ಆಗಿದೆ, ನಾವು ಹೋಗಿ ಶಿವರಾಮ್ ಶೆಟ್ಟರು, ಲಾರೆನ್ಸ್ ಫರ್ನಾಂಡಿಸರು, ನಮ್ಮ ನಿತ್ಯಾನಂದ ಶೆಟ್ಟರು, ಅರುಣ್ ಶೆಟ್ಟರು ಎಲ್ಲ ಹೋಗಿ ನಾವು
ನೀವು ಕೇರಳಕ್ಕೆ ಹೋಗಿ ಅಲ್ಲಿ ಆಗ ಹೆಚ್ಚು ಪರಿಹಾರ ಇತ್ತು, 30% ಏನೋ ಕೊಟ್ಟು ಅದನ್ನು ಇಟ್ಕೊಂಡು ಬಂದೆವು. ಎಲ್ಲಿ ತುಮಕೂರಲ್ಲಿ ಆಗಿದೆ, ಆಂಧ್ರದಲ್ಲಿ ಆಗಿದೆ, ಅದನ್ನೆಲ್ಲ ಇಟ್ಕೊಂಡು ಬರುವ ಸ್ಟಡಿ ಮಾಡಿದೆವು. ಆದರೆ ಈಗ ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ ಕೊಟ್ಟಂತ ಪರಿಹಾರ 7 ಗ್ರಾಮಕ್ಕೆ ಇಡೀ ದೇಶಕ್ಕೆ ಒಂದು ದಿಕ್ಸೂಚಿ ಆಗಿದೆ. ಈ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ, ಅಧಿಕಾರಿಗಳಿಗೆ ರೈತರಿಗೆ ನಾವು ಏನಾದರೂ ಸಹಾಯ ಮಾಡಬೇಕೆಂಬ ಇಚ್ಛಾಶಕ್ತಿ ಇದ್ದಲ್ಲಿ ಯಾವ ರೀತಿ ಒಂದು ಕಾನೂನನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದಕ್ಕೆ ಎಲ್ಲಿ ಅವಕಾಶ ಇದೆ ಎಂಬುದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದರೊಟ್ಟಿಗೆ ಕೇವಲ ಪರಿಹಾರ ಮಾತ್ರ ಅಲ್ಲ, ಪರಿಹಾರದೊಂದಿಗೆ ಅಲ್ಲಿ ಏನು ರೈತರ ಸಾಗುವಳಿ ಭೂಮಿಯನ್ನು ಎಲ್ಲಿಯಾದರೂ ನಾಶ ಆದರೆ ಆ ಕೆಲಸ ಮಾಡುವಾಗ ಗಡಿಗುರ್ತು ಮಾಡಬೇಕು, ಸರಿಯಾದಂತಹ ಸರ್ವೆಗಳನ್ನು ಮಾಡಬೇಕು, ನಾಶ ಮಾಡಿದ ಇದಕ್ಕೆ ಬೆಳೆಗೆ ಪರಿಹಾರ ಕೊಡಬೇಕು, ಮತ್ತೆ ಭೂಮಿಯನ್ನು ಯಥಾಸ್ಥಿತಿ ಕಾಪಾಡಿಕೊಡ್ಬೇಕು, ಮತ್ತೆ ಅದನ್ನು ಯೂಸರ್ ರೈಟ್ ಅಲ್ಲಿ ನಾವೀಗ ಕೊಡುವಂತದ್ದು. ಪೈಪ್ ಲೈನ್ ಹಾಕಿ ಮುಚ್ಚಿದ ನಂತರ ಆ ಜಾಗವನ್ನು ಸಮತಟ್ಟು ಮಾಡಿ ಪುನಃ ರೈತರಿಗೆ ಹಿಂದಕ್ಕೆ ಕೊಡುವಂತದ್ದು ನಮ್ಮ ಒಪ್ಪಂದ. ಅದನ್ನು ಮಾಡಿಕೊಡ್ಬೇಕು. ಮತ್ತೆ ತೆಂಗಿನ ಮರಕ್ಕೆ ಬಹಳ ಕಡಿಮೆ ಇತ್ತು, ಅದನ್ನು ನಮ್ಮೆಲ್ಲ ಹೋರಾಟ ನಮ್ಗೆ ಆಗುದಿಲ್ಲ, ನಮ್ಮಲ್ಲಿ ಇರುವಂತದ್ದೇ ತೆಂಗು ಅಡಿಕೆ ಬೆಳೆ, ಇದಕ್ಕೆ ಸೂಕ್ತವಾದಂತ ಒಂದು ಮರಕ್ಕೆ ಅವರು 3,000 ನಿಗದಿ ಮಾಡಿದ್ರು. ನಮ್ಮ ಹೋರಾಟದ ಒತ್ತಡದ ಮೇರೆಗೆ 9,000 ರೂಪಾಯಿ ತೆಂಗಿನ ಮರಕ್ಕೆ ನಿಗದಿಯಾಗಿದೆ. ಅಡಿಕೆ ಮರಕ್ಕೆ ಬಹಳ ಕಡಿಮೆ ಬೆಲೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಡಿಕೆಗೆ ಬಹಳ ಪ್ರಾಮುಖ್ಯತೆ ಉಂಟು, ಬಹಳ ಬೆಲೆ ಉಂಟು, ಅದಕ್ಕೆ ಖಾಲಿ 300 ರೂಪಾಯಿ ಕೊಟ್ಟಿದ್ರು. ಅದನ್ನು ಕೂಡ ನಾವು ಜಾಸ್ತಿ ಮಾಡಬೇಕು ನಮಗೆ ಅಂತ DC ಹೇಳಿದೆವು, ಅದಕ್ಕೂ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಮರಗಿಡ ಮತ್ತೆ ಬಾವಿ ಇದ್ದಲ್ಲಿ, ಮನೆ ಇದ್ದಲ್ಲಿ ಈ ಪೈಪ್ ಲೈನ್ ಮಾಡ್ಲಿಕ್ಕಿಲ್ಲ. ಅದನ್ನು ಈಗ ಆಕ್ಟ್ ಅಲ್ಲೇ ಇದೆ, ಬಾವಿ ಮನೆ ಹಟ್ಟಿ ಎಲ್ಲಿದ್ರೂ ಕೂಡ ಪೈಪ್ ಲೈನ್ ಮಾಡ್ಲಿಕ್ಕಿಲ್ಲ. ಆದಷ್ಟು ಜಾಗದ ಮಧ್ಯದಲ್ಲಿ ಹೋಗುವುದನ್ನು ಕೂಡ ತಪ್ಪಿಸಬೇಕು. ಕೆಲವರು ಮನೆ ಕಟ್ಟಲಿಕ್ಕೆ 10-20 ಸೆನ್ಸ್ ಜಾಗ ತಗೊಂಡಿದ್ದಾರೆ, ಅದರ ಮಧ್ಯದಲ್ಲಿ ಪೈಪ್ ಲೈನ್ ಹಾದು ಹೋಗ್ತದೆ. ಇದರಿಂದ ಅದು ಅವನಿಗೆ ಜಾಗ ಪ್ರಯೋಜನವೇ ಬರ್ತಾ ಇಲ್ಲ. ಅದನ್ನು ಸ್ವಲ್ಪ ತಾವು ಬದಿಯಲ್ಲಿ ಹಾಕಬೇಕು ಅಂತ ಕೂಡ ಮನವಿ ಮಾಡಿದ್ದೇವೆ ನಾವು. ಮಾನವೀಯತೆಯಿಂದ ಅದಕ್ಕೂ ಕೂಡ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ಹೀಗೆ ನಮ್ಮ ಟವರಿಗೂ ಕೂಡ 1.5 ಪಟ್ಟು ಟವರಿಗೆ ಇಷ್ಟವರೆಗೆ ಪರಿಹಾರ ಕೊಟ್ಟದ್ದೇ ಇಲ್ಲ. ನಮ್ಮ UPCL ನವರು ನಂದಿಕೂರಿನಿಂದ ಹಾಸನದ ಶಾಂತಿ ಗ್ರಾಮದವರೆಗೆ 200 ಟವರ್ಗಳನ್ನು 250 ಕಿಲೋಮೀಟರ್ ಅಲ್ಲಿ 45 ಕಾರಿಡಾರ್ ಅಗಲದಲ್ಲಿ ಮಾಡಿದ್ದಾರೆ. ಒಂದು ನಯಾ ಪೈಸಾ ಪರಿಹಾರ ಕೊಡಲಿಲ್ಲ. ರೈತರಿಗೆ ಬಹಳಷ್ಟು ತೊಂದರೆ ಆಗಿದೆ, ದಮನ ಆಗಿದ್ದಾರೆ, ಆದರೂ ಕೂಡ ಪರಿಹಾರ ಕೊಡಲಿಲ್ಲ. ಇದು ಈಗ ಅದಕ್ಕೂ ಒಂದು ದಿಕ್ಸೂಚಿ ಆಗಿದೆ, ಅವರು ಕೊಡುವಂತಾಗಿದೆ. 1.5 ಪಟ್ಟು ಇದಕ್ಕಿಂತ ಸಹ ಜಾಸ್ತಿ ಪರಿಹಾರ ಸಿಗ್ತದೆ. ಎರಡನೇದಾಗಿ ಎಲ್ಲಿ ಲೈನ್ ಹೋಗ್ತದೆ ಅದಕ್ಕೆ 20% ಪರಿಹಾರ ಕೊಡುವಂತದ್ದು. ಭೂಮಿಯನ್ನು ನಮಗೆ ವಶಪಡಿಸಿಕೊಳ್ಳಿಕ್ಕೆ ಇದೊಂದು ರೀತಿಯಲ್ಲಿ ರೈತರಿಗೆ ಬಹಳ ಇಷ್ಟು ಪರಿಹಾರ ಆದರೂ ಬಹಳ ಕಡಿಮೆ. ಯಾಕೆಂದ್ರೆ ನಮ್ಮ ಭೂಮಿಯ ಮೌಲ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ರೈತ ನಮ್ಮ ಹಿರಿಯರು ಬಹಳ ಕಷ್ಟದಿಂದ ಭೂಮಿಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಆದ್ರಿಂದ ಇದು ನಮ್ಗೆ ಅತಿ ಹೆಚ್ಚು ಪರಿಹಾರ ಸರ್ಕಾರದ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಸಿಕ್ಕಿದೆ. ಇದಕ್ಕೆ ನಮಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿ ಅವರ ಡಾಕ್ಟರ್ ವಿಶಾಲ್ ಅವರು ಕೂಡ ಸಹಕಾರ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತ ನಮ್ಮ ಮುಖರ್ಜಿ ಅವರು ಕೂಡ ಬಹಳ ಒಳ್ಳೆಯ ನಿರ್ಧಾರವನ್ನು ಇಲ್ಲಿ ಪ್ರಕಟಿಸಿ ಆದೇಶವನ್ನು ಹೊರಡಿಸಿದ್ದಾರೆ. KDB ಅಧಿಕಾರಿಯಾದಂತ ದಾಸೇಗೌಡರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ರೈತರಿಗೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ಸ್ಪಂದಿಸಿದ್ರೆ ರೈತನ ಜೀವನಕ್ಕೊಂದು ಬೆಳಕಾಗಿದೆ. ಖಂಡಿತ. ಲಾರೆನ್ಸ್ ಅವರೇ, ನಿಮ್ಮಲ್ಲಿ ಕೇಳಬೇಕು, ಇಲ್ಲಿ ಈ ಒಂದು ಇಡೀ ಒಂದು ಹೋರಾಟ ಏನಿತ್ತು, ಈ ಹೋರಾಟವನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ನಿಮಗೆ ಅನಿಸುತ್ತಾ ಇದೊಂದು ಯಶಸ್ವಿ ಆಗತ್ತೆ, ಅಥವಾ ಈ ಮಟ್ಟದಲ್ಲಿ ನಮಗೆ ಒಂದು ಪ್ರತಿಕ್ರಿಯೆ ಸರ್ಕಾರದಿಂದ ಅಥವಾ ಜಿಲ್ಲಾಧಿಕಾರಿಗಳಿಂದ ನಮಗೆ ಸಿಗಬಹುದು ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಇದು ನಮಗೆ ಅನಿಸಿದೆ, ಮೊದಲಿಂದ ಅನಿಸಿದೆ. ಆದರೆ ಎಲ್ಲಿ ಜನರ ಒಕ್ಕೂಟ ಮತ್ತೆ ಜನರು ಒಟ್ಟಿಗಿದ್ದಾರೆ ಅದಕ್ಕೆ ಯಾವಾಗಲೂ ಯಶಸ್ಸು ಸಿಗುತ್ತದೆ. ಅದೇ ನಮಗೆ ಸಿಕ್ಕಿದೆ. ಈಗ ಇದರಲ್ಲಿ ಇವರು ದೇವಪ್ರಸಾದ್ ಶೆಟ್ಟಿ ಅವರು ಹೇಳಿದಕ್ಕೆ ಒಂದು ಸೇರ್ಪಡೆ ಮಾಡಬೇಕು. ಏನಂದ್ರೆ 20 ಮೀಟರ್ ಪೈಪ್ ಲೈನ್ ಹೋಗುವ ಹಾದಿಯ ಇಬ್ಬದಿಯಲ್ಲಿ 20 ಮೀಟರ್ ಮತ್ತು 20 ಮೀಟರ್ ಕನ್ವರ್ಷನ್ಗೆ ಅವಕಾಶ ಇರಲಿಲ್ಲ ಅಂತ ಹೇಳ್ತಿದ್ರು. ಆದರೆ ಈಗ ಅದಕ್ಕೂ ಕೂಡ ನಮ್ಮ ಜಿಲ್ಲಾಧಿಕಾರಿ ಡಾಕ್ಟರ್ ಅವರು ಸ್ಥಳೀಯ ಆಡಳಿತಕ್ಕೆ ನಾನು ಆದೇಶ ಇಡ್ತೇನೆ, ಅದಕ್ಕೆ ಕನ್ವರ್ಷನ್ ಕೊಡ್ತಾರಂತ. ಇದೊಂದಾಗಿದೆ. ಈಗ ಈ ನಮ್ಮ ಎಲ್ಲ ಹೋರಾಟಕ್ಕೆ ನಮ್ಮ ಜನರ ಒಕ್ಕೂಟ ಎಲ್ಲರೂ, ಪ್ರತಿ ಒಬ್ಬ ಭೂಮಿಯ ಒಡೆಯ ಬಂದು ಸಹಕಾರ ಕೊಟ್ಟಿದ್ದಾರೆ. ಯಾವಾಗ ನಾವು ಕರೆದಿದ್ದೇವೋ ಆವಾಗ ಬಂದಿದ್ದಾರೆ. ಯಾವಾಗ ಪೊಲೀಸ್ನವ್ರು ಇದು ಬಲಾತ್ಕಾರ ಸರ್ವೆ ಮಾಡ್ಲಿಕ್ಕೆ ಬಂದರೆ ಆವಾಗ ಕೂಡ ಆ ಮಳೆಯಲ್ಲಿ ನಿಂತು ಪ್ರತಿಭಟನೆ ನಡೆಸಿದ್ದಾರೆ. ಈಗ ಎಲ್ಲದಕ್ಕೂ ಮಿಗಿಲಾಗಿ
ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ಮತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಅವರ ಪಾತ್ರ ದೊಡ್ಡದು. ಈಗ ಇವರಿಬ್ಬರು ಇಲ್ಲದಿದ್ದರಿಂದ ನಮಗೆ ಈ ಒಂದು ಹೋರಾಟ ಯಶಸ್ವಿ ಆಗ್ತಾ ಇರಲಿಲ್ಲ ಅಂತ ಕಷ್ಟ ಹೇಳ್ತಾರೆ. ಇತ್ತು. ಈಗ ಆಗುದಿಲ್ಲ ಅಂತಲ್ಲ, ಕಷ್ಟ ಇತ್ತು. ಅವರ ಪಾತ್ರ ತುಂಬಾ ದೊಡ್ಡದು. ಎಸ್, ಓಕೆ. ಶಿವರಾಮ್ ಶೆಟ್ಟಿ, ನಿಮ್ಮಲ್ಲಿ ನಾನೊಂದು ಪ್ರಶ್ನೆನ ಕೇಳಬೇಕು. ಈಗ ಎಲ್ಲೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರೊಬ್ಬ ಬಹಳ ಕಷ್ಟದಿಂದ 1-1.5 ಲಕ್ಷ ಸೆನ್ಸ್ಗೆ ಕೊಟ್ಟು ಒಂದು 5 ಸೆನ್ಸ್ ಜಾಗವನ್ನು ಮನೆ ಕಟ್ಟಬೇಕು ಅಂತ ಇಟ್ಟಿದ್ದಾನೆ. ಆತನ ಜಾಗದ ಮೇಲೆ ಪೈಪ್ಲೈನ್ ಹಾದು ಹೋಗುತ್ತೆ. ಆ ಸಂದರ್ಭದಲ್ಲಿ ಅವನ ಇಡೀ 5 ಸೆನ್ಸ್ ಜಾಗದಲ್ಲಿ ಏನು ಕಾಮಗಾರಿ ಮಾಡುವ ಹಾಗೆ ಇಲ್ವಾ ಈಗ ಇವರು ಮಾಡಿರುವಂಥ ಆಕ್ಟ್ ಪ್ರಕಾರ? ನಿಜವಾಗಿಯೂ ಅವರು ಏನು ಮೊದಲು ಸರ್ವೆ ಮಾಡಿದ್ದಾರೆ ಅವರ ಆ ಸರ್ವೆ ಪ್ರಕಾರ ಆ ಜಾಗದಲ್ಲಿ ಪೈಪ್ಲೈನ್ ಹೋಗೋದಕ್ಕೆ ಅಧಿಸೂಚನೆ ಕೊಟ್ಟಿದ್ರೆ ಅಲ್ಲಿ ಅವನಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅವನ್ ನಿರ್ಗತಿಕ ಹಾಕುವಂತ ಸಂದರ್ಭ ಪ್ರಮೇಯ ಇತ್ತು, ಒದಗಿತ್ತು. ಆದ್ರೆ ನಮ್ಮ ಹೋರಾಟದಿಂದ ಎಲ್ಲಿ ಮನೆ ಇದೆ, ಎಲ್ಲಿ ಬಾವಿ ಇದೆ ಅದನ್ನ ಮುಟ್ಟಬಾರದು, ಅದನ್ನ ತಪ್ಪಿಸಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಪೈಪ್ಲೈನ್ ಅನ್ನ ಹಾಕಬೇಕು ಅಂತ ನಾವು ಈಗಾಗಲೇ ಮನವಿ ಮಾಡಿದ್ದನ್ನ ಜಿಲ್ಲಾಧಿಕಾರಿಯವರು ಅದನ್ನ ಪರಿಗಣಿಸಿದ್ದಾರೆ. ಹಾಗಾಗಿ ಈ 24 ಗ್ರಾಮಗಳಲ್ಲಿಯೂ ಎಲ್ಲಿಯೂ ಮನೆ ಹೋಗುವಂತ ಒಂದು ಪ್ರಮೇಯ ಇಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಹೋರಾಟದಿಂದಾಗಿ ಜಿಲ್ಲಾಧಿಕಾರಿಯವರು ಕೊಟ್ಟಂತ ಆದೇಶ. ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತೇನೆ ವೀಕ್ಷಕರೇ. ಒಂದು ಪುಟ್ಟ ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಕರೆಂಟ್ ಅಫೈರ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಕರಾವಳಿ ಕರ್ನಾಟಕದಲ್ಲಿ ಅಲ್ಲಲ್ಲಿ ಒಂದು ರೀತಿಯಲ್ಲಿ ಇದನ್ನು ಡಂಪಿಂಗ್ ಯಾರ್ಡ್ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಎಲ್ಲ ರೀತಿಯ ಇಂಡಸ್ಟ್ರಿಗಳು ಕೂಡ ಕರಾವಳಿಗೆ ಬರ್ತಾ ಇರುವಂಥದ್ದು. ಎಲ್ಲಿ ನೋಡಿದ್ರಲ್ಲಿ ಹೈ ಟೆನ್ಷನ್ ವೈರ್ಗಳು, ಪೈಪ್ಲೈನ್ಗಳು ಕಂಡು ಬರ್ತಾ ಇವೆ. ಎಲ್ಲೊಂದು ಕಡೆಯಲ್ಲಿ ಈ ಭಾಗದ ಮೂಲ ನಿವಾಸಿಯಾಗಿರುವಂಥ ರೈತರಿರ್ಬೋದು, ಈ ಭಾಗದಲ್ಲಿ ಹಲವಾರು ಸಮಯದಿಂದ ಸಾಗುವಳಿಯನ್ನು ನಂಬಿಕೊಂಡು ಬಂದಿರುವಂಥ ರೈತರ ಜೀವನವೇ ಎಲ್ಲೊಂದು ಕಡೆಯಲ್ಲಿ ದುರ್ಬರ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದೇ ರೀತಿಯ ಪರಿಸ್ಥಿತಿ ಪಾದೂರು ಮತ್ತು ತೋಕೂರು ನಡುವೆ ಪೈಪ್ಲೈನ್ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಕೂಡ ಎದುರಾಗಿತ್ತು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಜನರ ಸಂಘಟಿತ ಹೋರಾಟದಿಂದಾಗಿ ಆ ಒಂದು ಏನು ಖರೀಚಾಯ ಅಥವಾ ಒಂದು ರೀತಿಯಲ್ಲಿ ಅಲ್ಲಿಯ ಜನರನ್ನ ಭಯ ಆವರಿಸಿತ್ತು, ಅದು ಸ್ವಲ್ಪ ಮಟ್ಟದಲ್ಲಿ ಈಗ ತಣ್ಣಗಾಗಿದೆ ಅಂತ ಹೇಳ್ಬೋದು. ಇವನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೆ. ನಾನು ಶಿವರಾಮ್ ಶೆಟ್ಟರಲ್ಲಿ ಕೇಳಬೇಕು. ನಾನು ಕೇಳಿರುವಂಥದ್ದು ಖಾಲಿ ನಿವೇಶನ ನಾನೊಂದು ಪರ್ಚೇಸ್ ಮಾಡಿದ್ದೇನೆ, ಒಂದು 5 ಸೆನ್ಸು, 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಈಗ ಸರ್ಕಾರದ ವ್ಯಾಲ್ಯೂಯೇಷನ್ ಅಲ್ಲಿ ಅವರು ಹೇಳಿದಾಗೆ ಕಿಲ್ಪಾಡಿ 40,000 ಹಿಡಿದಿದ್ದಾರೆ. ಅವರು ಕೊಟ್ಟರೆ ನನಗೆ 40,000 ರೂಪಾಯಿಯಾಗಿ ಕೊಡ್ಬೋದು. ಅಂದರೆ 60,000 ರೂಪಾಯಿ ಹಾಗೆ ನಾನು 6 ಲಕ್ಷ ರೂಪಾಯಿಯಲ್ಲಿ ಕಳ್ಕೊಳ್ಬೇಕಾಗತ್ತಾ, 3 ಲಕ್ಷ ರೂಪಾಯಿ ಕಳ್ಕೊಳ್ಬೇಕಾಗತ್ತಾ 5 ಸೆನ್ಸ್ನ ಮೇಲೆ? ಈಗಾಗಲೇ ತಾವು ಆ ಜಾಗವನ್ನ ಖರೀದಿ ಮಾಡಿ ಅದಕ್ಕೆ ಮನೆ ಕಟ್ಟುವುದಕ್ಕೆ ಏನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಜಿಲ್ಲಾ ಇದರಿಂದ ಅನುಮತಿಯನ್ನ ಪಡೆಯದೇ ಇದ್ರೆ, ಅಧಿಸೂಚನೆ ಆಗಿದ್ರೆ ಅಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ನೀವು ಆ ಜಾಗವನ್ನ ಖರೀದಿ ಮಾಡಿ ಭೂ ಪರಿವರ್ತನೆ ಮಾಡಿ ಮನೆ ಕಟ್ಟುವುದಕ್ಕೆ ಅರ್ಜಿ ಹಾಕಿದ್ರೆ ಖಂಡಿತ ಆ ಜಾಗವನ್ನ ನಿಮ್ಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಉಂಟು. ಯಾಕಂತ ಹೇಳಿದ್ರೆ ಅದನ್ನ KDBಗೆ ನೀವು ಸಲ್ಲಿಸಿ, ನಾನು ಈಗಾಗಲೇ ಅದನ್ನ ಭೂ ಪರಿವರ್ತನೆ ಮಾಡಿ ಮನೆ ಕಟ್ಟುವಂತ ಸಿದ್ಧತೆಯನ್ನು ಮಾಡಿದೆ, ಅದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಅದನ್ನ ತಪ್ಪಿಸ್ತಾರೆ. ಆದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಡೈರೆಕ್ಟ್ ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಹೌದು, ಕನ್ವರ್ಷನ್ ಮಾಡಲೇಬೇಕು. ಸರ್, ದೇವಿ ಪ್ರಸಾದ್ ಶೆಟ್ಟಿ, ಇಲ್ಲಿ ಈ ಪೈಪ್ಲೈನ್ ಏನು ಹಾದು ಹೋಗ್ತಾ ಇದೆ, ಈ ಪೈಪ್ಲೈನ್ನ ಒಂದು ಅಗಲ ಎಷ್ಟು ಮತ್ತು ಆ ಒಂದು ಎಷ್ಟು ಅಗಲದ ಪೈಪನ್ನು ಹಾಕ್ತಾ ಇದ್ದಾರೆ ಮತ್ತು ಎಷ್ಟು ಮೀಟರ್ವರೆಗೆ ಕಾಮಗಾರಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ? ಈ ಪೈಪ್ಲೈನ್ನ ಇದು ಹಾಕುವಂಥ ವಿಸ್ತೀರ್ಣ 22 ಮೀಟರ್ 60 ಫೀಟ್ ಬರ್ತದೆ, 60 ಅಡಿ ಅಗಲ ಬರ್ತದೆ. ಆದ್ರಿಂದ ಆ ಗಡಿಗುರುತನ್ನು ಪ್ರಾರಂಭದಲ್ಲಿ ಅವರು ಮಾಡಿಕೊಳ್ಬೇಕು. ಯಾರು ಯಾವ ಗುತ್ತಿಗೆದಾರರು ಇದ್ದಾರೆ ಮತ್ತು KDB ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು ಕೃಷಿಕನ ಜಮೀನಿಗೆ ಬಂದು ಕೃಷಿಕನ ವಿಶ್ವಾಸಕ್ಕೆ ಪಡೆದು ನಮ್ಮ ಸ್ಥಳೀಯರ ವಿಶ್ವಾಸವನ್ನು ಪಡೆದು 60 ಅಡಿಯ ಗಡಿಗುರುತುಗಳನ್ನು ಮಾಡಿಕೊಳ್ಬೇಕು. ಆ 60 ಅಡಿಯಲ್ಲಿ ಮಾತ್ರ ಪೈಪ್ಲೈನ್ ಹಾದು. ಅಡ್ಡಕ್ಕೆ 60 ಅಡಿನೋ ಅಥವಾ ಅಗಲ? ಅಗಲ 60 ಅಡಿ 22 ಮೀಟರ್.
Okay. ಅಷ್ಟು ಬೇಕಾಗುವಷ್ಟು ಮಾತ್ರ ಆತ ಕಲ್ಲು ಹಾಕಿ ಗಡಿಗುರುತುಗಳನ್ನು ಮಾಡಿ ರೈತನ ಗಮನಕ್ಕೆ ತಂದು ಅಲ್ಲಿ ಆ ಕೆಲಸವನ್ನು ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿ ಅವರಿಗೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ. ಅಲ್ಲೂ ಅದು ಕಾನೂನು ಕೂಡ ಹಾಗೆ. ಆದ್ರಿಂದ ಅದನ್ನು ಗಡಿಗುರುತು ಮಾಡಿ ನಕ್ಷೆ ಮಾಡಿ ರೈತನಿಗೆ ತೋರಿಸಿ ಅದನ್ನು ಮಾಡಬೇಕು. ಎಲ್ಲೂ ಕೂಡ ಇದಕ್ಕೆ ತೊಂದರೆಯಾಗಿ ಅಡ್ಡಿಯಾಗಿ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ನಮಗೆ ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ನಾವು ತೃಪ್ತರಾಗಿದ್ದೇವೆ. ಅದರೊಂದಿಗೆ ಮುಂದೆ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು. ನೀವು ಹೇಳಿದ ಹಾಗೆ ಐಸೆನ್ಸ್ ಎಲ್ಲಿಯಾದರೂ ಒಬ್ಬ ಬಡವ ನಾವು ಮನೆ ಕಟ್ಟಬೇಕು, ನಾವು ನೆಮ್ಮದಿಯ ಸಂಸಾರ ಮಾಡಬೇಕು ಅಂತ ಐಸೆನ್ಸ್ ಖರೀದಿ ಮಾಡಿ ಇದ್ರೆ ಆತನಿಗೆ ನಾವು ರಕ್ಷಣೆ ಮಾಡಲಿಕ್ಕೆ ನಮ್ಮ ಸಮಿತಿ ಇದೆ. ನಾವು ಕೂಡ ನಮಗೆ ಯಾರಾದರೂ ಅಂಥ ವಿಚಾರಗಳನ್ನು ತಿಳಿಸಿದ್ರೆ ನಾವು ಹೋಗಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಗುತ್ತಿಗೆದಾರರಿಗೆ ಮನವಿ ಮಾಡಿಕೊಂಡು ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಒಟ್ಟಾರೆ ಈ ಹೋರಾಟದ ಯಶಸ್ಸು ಏನಾದರೆ ಜನಶಕ್ತಿ ಸಂಘಟಿತರಾದರೆ ಏನು ಸಾಧ್ಯ ಅಂತ ಎಂಬುದಕ್ಕೆ ಈ ನಮ್ಮ ಕಳತೂರು ಜನಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ನಡೆದಂತ ಹೋರಾಟವೇ ಇತರರಿಗೆ ಮಾದರಿ. ಸರ್, ಇಲ್ಲಿ ನಾನು ಕೇಳಬೇಕು, ಇಲ್ಲಿ ಪೈಪ್ ಅನ್ನ ಒಂದು ರೀತಿಯಲ್ಲಿ ತಿರುಮೂರು ಮಾಡೋದಂದ್ರೆ ಅವರಿಗೆ ಎಕ್ಸ್ಪೆನ್ಸಿವ್. ಹೌದು, ಅದು ಅಂದ್ರೆ ನೇರವಾಗಿ ಮಾಡೋದಕ್ಕೂ ಈ ರೀತಿಯಾಗಿ ತಿರುಮೂರು ಮಾಡೋದಕ್ಕೆ ಯಾರದೋ ಜಮೀನನ್ನ ಉಳಿಸೋದಕ್ಕಾಗಿ ಅವರು ಅದನ್ನ ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ಅದನ್ನ ಗುತ್ತಿಗೆದಾರರು ತೆಗೆದುಕೊಳ್ತಾರ ಅನ್ನೋದು ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ. ಮಾಡಿರುವಂತದ್ದು ಕಲ್ಕತ್ತಾ ಮೂಲದವರು ಒಂದು ಸರ್ವೆ ಮಾಡಿದ್ದಾರೆ. ಅವರಿಗೆ ನಮ್ಮ ಈ ಜಿಲ್ಲೆಯ ಬಗ್ಗೆ ಏನೂ ಗೊತ್ತಿಲ್ಲ. ಸ್ಯಾಟಲೈಟ್ ಸರ್ವೆಗಳನ್ನು ಕಲ್ಕತ್ತಾ ಮೂಲದವರು ಮತ್ತು ಎಲ್ಲೋ ಕೂತ್ಕೊಂಡು ಸರ್ವೆ ನಂಬರ್ಗಳನ್ನು ನೋಡಿ ಸರ್ವೆ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಜಾಗಿಗೆ ಬಂದು ಸರ್ವೆ ಮಾಡಲಿಲ್ಲ. ಆದ್ರಿಂದ ಅದು ಈಗ ಅಂಕುಡೊಂಕು ಸರ್ವೆ ಆಗಿದೆ. ಈಗ ಅದನ್ನು ನಾವು ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಈ ರೀತಿ ಸರ್ವೆ ಮಾಡಿದ್ರೆ ನಿಮ್ಮ ಪೈಪ್ ಇದು ಪರಿಪೂರ್ಣ ಆಗಿಲ್ಲ, ನಿಮ್ಗೆ ತೊಂದರೆ ಆಗ್ತದೆ. ನಾವು ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲೇ ಜನರನ್ನು ತೆಗೆದುಕೊಂಡು ಸ್ಥಳೀಯಾಡಳಿತವನ್ನು ತೆಗೆದುಕೊಂಡು ಒಂದು ನೇರವಾದಂತಹ ಸರ್ವೆಗಳನ್ನು ಮಾಡಿ ಅಂತ ನಾವು ಈಗಾಗಲೇ ಈಗ ಅವರಿಗೆ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ ಅಂಕುಡೊಂಕು ಸರ್ವೆ ಇದೆ. ಅದನ್ನು ನಾವು ಸಮರ್ಪಕವಾದಂತಹ ಸರ್ವೆಯನ್ನು ಮಾಡಬೇಕು. ಒಂದು ಕಡೆ ರೈತರಿಗೂ ತೊಂದರೆ ಆಗಬಾರ್ದು, ಇನ್ನೊಂದು ಕಡೆ ಆ ಕಾಮಗಾರಿಗೂ ತಡೆ ಆಗ್ತದೆ. ಅದರಿಂದ ಅಂಕುಡೊಂಕು ಸರ್ವೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಏನು ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಈಗ ಒಂದು ಜಾಗದಿಂದ ಹಾದು ಹೋಗುವಾಗ ಸ್ವಲ್ಪ ಸೈಡನ್ನು ಮುಂಚಿನಲೇ ಮಾಡಿಕೊಂಡು ಬರುವಂಥ ಅವಕಾಶ ಇದೆ. ಆತನಿಗೆ ಪರಿಹಾರ ಸಿಗಲೇಬೇಕು. ಮಧ್ಯದಿಂದ ಹೋಗದೆ ಅದನ್ನು ಸ್ವಲ್ಪ ಐಸೆನ್ಸ್ ಇದ್ದರೆ ಒಂದು 20 ಅಡಿ ಆಚೆ ಈಚೆ ಮಾಡಿದರೆ ಆಯಿತು. ಅದನ್ನು ಮಾಡಲಿಕ್ಕೆಲ್ಲ ಅವಕಾಶ ಇದೆ. ಒಟ್ಟಾರೆಯಾಗಿ ಇದು ಜನರಿಗೂ ತೊಂದರೆ ಆಗಬಾರ್ದು. ನಾವು ಒಂದು ಕಡೆ ಇದನ್ನೆಲ್ಲ ಹೋರಾಟ ಮಾಡಿ ಜನರಿಗೆ ನ್ಯಾಯವನ್ನು ದೊರಕಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಈ ಹೋರಾಟ ಪಕ್ಷಾತೀತವಾಗಿ ನಡೆದಿದ್ದರಿಂದ ನಾವು ಏನು ನಮ್ದೊಂದು ಇದರ ಪ್ರಾಮುಖ್ಯತೆ, ಈ ಹೋರಾಟ ಯಶಸ್ವಿ ಆಗಬೇಕಾದ್ರೆ ಯಾವತ್ತೂ ಕೂಡ ಒಂದು ದಿನ ಸರ್ವೆಗೆ ಬಂದರು, ಒಂದಿನ ಕ್ರಷರ್ ಸರ್ವೆಗೆ ಬಂದರು, ಒಂದಿನ ಪೈಪ್ಲೈನ್ ಸರ್ವೆಗೆ ಬಂದರು, ಒಂದಿನ ಹೈಟೆನ್ಷನ್ ಸರ್ವೆಗೆ ಬಂದರು. ಆ ಸಂದರ್ಭದಲ್ಲಿ ನಮಗೆಲ್ಲ ಫೋನ್ ಬರ್ತದೆ, ಹೀಗೆ ಬಂದಿದ್ದಾರೆ, ನೀವು ಬರಬೇಕು ಅಂತ. ಆವಾಗ ನಾವು ಅಲ್ಲಿ ಯಾವ ಪಕ್ಷದ ಅದನ್ನು ನೇತೃತ್ವ ವಹಿಸಿದ್ದಾನೆ, ಯಾವ ನಾಯಕ ಅದರ ನೇತೃತ್ವ ವಹಿಸಿದ್ದಾನೆ ಆ ಕೆಲಸ ಮಾಡಲಿಕ್ಕೆ ಅಂತ ನಾವು ಕಾಣುವುದಿಲ್ಲ. ನಮ್ಮ ಬದ್ಧತೆ ಏನಿದೆ, ನಮ್ಮ ಕಮಿಟಿಯಿಂದ ನಾವು ಮೀಟಿಂಗ್ ಮಾಡಿದ್ದೇವೆ, ಇದನ್ನು ವಿರೋಧ ಮಾಡಲೇಬೇಕು. ಇದು ಜನರಿಗೆ ತೊಂದರೆ ಆಗ್ತಾ ಇದೆ. ಎಷ್ಟು ಮಾತ್ರಕ್ಕೂ ಯಾವುದೇ ತ್ಯಾಗ ಮಾಡಿ ಆದರೂ ಇದನ್ನು ನಿಲ್ಲಿಸಬೇಕು ಅಂತ ನಾವೊಂದು ದೃಢ ನಿರ್ಧಾರ ಮಾಡಿದ್ದೇವೆ. ಇದರಿಂದ ನಾವು ಯಾವಾಗ ಯಾರು ಹೋದ್ರು ಅಲ್ಲಿ ಯಾರು ಅಂತ ನೋಡುದಿಲ್ಲ. ಆರಂಭದಲ್ಲಿ ಏನಾದರೂ ನೀವು ಜನರಿಗೆ ಇದನ್ನ ನಿಲ್ಲಿಸ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ರಾ? ನಾವು ಯಾವ್ದು ಪೈಪ್ಲೈನ್ ಇಲ್ಲ, ಪೈಪ್ಲೈನ್ ಅನ್ನು ಪರಿಹಾರ ಕೊಡದೆ ಮಾಡ್ಲಿಕ್ಕೆ ಅವಕಾಶ ಕೊಡೋದು. ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಆಗದೆ ಬಹಳಷ್ಟು. ಈಗ ನೋಡಿ 2 ವರ್ಷ ವಿಳಂಬ ಆಗಿದೆ, ಬಹಳಷ್ಟು ನಷ್ಟ ಅನುಭವಿಸಿದ್ದಾರೆ ಕಂಪನಿಯವರು. ಆ ನಷ್ಟವನ್ನು ಮುಂಚೆ ರೈತರಿಗೆ ಕೊಡ್ತಿದ್ರೆ ಈ ಒಂದು ಸಮಸ್ಯೆ ಇರ್ತಿರ್ಲಿಲ್ಲ. ಈಗ 1 ವರ್ಷ ವಿಳಂಬ ಆದರೆ 3 ಪಟ್ಟು ನಷ್ಟ ಆಗ್ತದೆ. ಈಗ ಮಂಗಳೂರಲ್ಲಿ 3 ಕೋಟಿ ರೂಪಾಯಿ ಪರಿಹಾರ ಇತ್ತು ಪೈಪ್ಲೈನ್ಗೆ 17 ಗ್ರಾಮದಲ್ಲಿ. ಈಗ 28 ಕೋಟಿ ರೂಪಾಯಿ ಪರಿಹಾರ ಹೆಚ್ಚುವರಿ ಆಗಿದೆ. 28 ಕೋಟಿ ರೂಪಾಯಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 3 ಕೋಟಿ ರೂಪಾಯಿ 10 ಲಕ್ಷ ರೂಪಾಯಿ ಪರಿಹಾರ ಇತ್ತು. ಈಗ 3 ಕೋಟಿ 30 ಲಕ್ಷ ಹೆಚ್ಚು ಆಗಿ 6 ಕೋಟಿ 48 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಅಲ್ಲಿ 5 ಪಟ್ಟು ಜಾಸ್ತಿ ಆಗಿದೆ ಮಂಗಳೂರಲ್ಲಿ. ಅಂದ್ರೆ 17 ಗ್ರಾಮ ಉಂಟು, 5 ಪಟ್ಟು ಜಾಸ್ತಿ ಆಗಿದೆ. ಇಲ್ಲಿ ದ್ವಿಗುಣ ಆಗಿದೆ. ಇದು ಮಾಡ್ಲಿಕ್ಕೆ ಅವಕಾಶ ಇದೆ. ವಿಳಂಬ ಆದ್ರೆ ಕಂಪನಿ ಇದೇ ರೀತಿ ನಷ್ಟವನ್ನು ಅನುಭವಿಸುತ್ತೆ. ಯಾವ ಕಂಪನಿಗಳು ಕೂಡ ಇದೇ ನಷ್ಟವನ್ನು ಅನುಭವಿಸುತ್ತೆ. ಶೆಟ್ರ, ನಿಮ್ಮಲ್ಲಿ ಕೇಳಬೇಕು, ಹೈ ಟೆನ್ಷನ್ ವೈರ್ನ ಒಂದು ಸಮಸ್ಯೆ ಏನಿತ್ತು, ಇದು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಬಗೆಹರಿದಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ಹೈಟೆನ್ಷನ್ ವೈರ್ ಉಡುಪಿ ಜಿಲ್ಲೆಯ 6 ಗ್ರಾಮಗಳಲ್ಲಿ ಹಾದು ಹೋಗ್ತದೆ, ಪಾದೂರಿನಿಂದ ನಂದಿಕೂರುವರೆಗೆ. ಇದು ಯಾವ ಕಾಮಗಾರಿಗೆ ಸಂಬಂಧಪಟ್ಟಿರೋದು?
ಇದು ಕಚ್ಚಾ ತೈಲ ಸಂಗ್ರಹಾಗಾರಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಹೌದು, ಪೈಪ್ ಹೌದು, ಹೌದು, ಹೌದು. ಹೈ ಟೆನ್ಷನ್ ವೈರು. ಅದಕ್ಕೆ ಸಂಬಂಧಪಟ್ಟದ್ದೇ ನಂದೂಕೂರಿನಿಂದ ಪಾದೂರಿಗೆ ಹೈಟೆನ್ಷನ್. ಸರಿ, ಹಾಗಾದ್ರೆ ನಾಗಾರ್ಜುನದಿಂದ ಅಲ್ಲಿಗೆ ಕರೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನೂ ಕೊಡುವುದಿಲ್ಲ ಅಂತ ಒಂದು ಅವರ ಲೆಕ್ಕಾಚಾರ ಇತ್ತು. ಓಕೆ. ಅಂದ್ರೆ ಕಾನೂನಿನಲ್ಲಿ ಟೆಲಿಗ್ರಾಫಿಕ್ ಆಕ್ಟ್ 1885 ಆಕ್ಟ್ ಪ್ರಕಾರ ಹೈಟೆನ್ಷನ್ ಲೈನ್ ಕೊಂಡೋಗುವುದಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂತ ಉಂಟು. ಆದ್ರೆ ನಮ್ಮ ಒಂದು ಹೋರಾಟ 1885 ಅಲ್ಲಿ ಇದ್ದದ್ದು ಟೆಲಿಗ್ರಾಫ್ ಟೆಲಿಗ್ರಾಫಿಕ್ ಆಕ್ಟ್ ಅನ್ನ ಹೈಟೆನ್ಷನ್ ಲೈನಿಗೆ ಅವರಿಗೆ ಅವರು ಅಪ್ಲೈ ಮಾಡಿದ್ದಾರೆ. ಆ ಕಾನೂನಿನ ಪ್ರಕಾರ ಪರಿಹಾರ ಇಲ್ಲದೆ 60 ಅಡಿ ಅಗಲದಲ್ಲಿ ಲೈನ್ ಅನ್ನ ಕೊಂಡೋಗುವ ಯೋಜನೆ ಇತ್ತು. ಆದರೆ ಈ ಬಗ್ಗೆ ನಮ್ಮ ಒಂದು ಹೋರಾಟದಿಂದಾಗಿ ಅದು ಅವರಿಗೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಈ ಬಗ್ಗೆ ನಮಗೆ ಪೈಪ್ಲೈನ್ನ ಬಗ್ಗೆ, ಹೈಟೆನ್ಷನ್ನ ಬಗ್ಗೆ, ಮತ್ತೆ ಎರಡನೇ ಹಲವಾರು ನಮ್ಮ ಸಂಘಟನೆಗೆ ರಾಜಕೀಯ ವ್ಯಕ್ತಿಗಳು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಉದಾಹರಣೆಗೆ ಪೈಪ್ಲೈನ್ ಹೇಳುವಾಗ ಪೈಪ್ಲೈನಿಗೆ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರಾದ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರು ಮುತುವರ್ಜಿಯಿಂದ ಬಹಳಷ್ಟು ಸಹಕಾರ ಆಗಿದೆ. ಈ ಒಂದು ರೇಟ್ ಫಿಕ್ಸ್ ಮಾಡಲಿಕ್ಕೆ ಒಂದು ನಿಯೋಗ ಕೂಡ ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ, ಮುಖ್ಯ ಕಾರ್ಯದರ್ಶಿ ಅವರಿಗೆ ಜೊತೆ ಮಾತಾಡ್ಲಿಕ್ಕೆ. ಅವರ ಉಪಕಾರವನ್ನ ನಾನು ಈ ಸಂದರ್ಭದಲ್ಲಿ ಕೌಶಿಕ್ ಮುಖರ್ಜಿ ಅವರು ಅದು ಮೊನ್ನೆ 19ನೇ ತಾರೀಕಿಗೆ, ಕಳೆದ ತಿಂಗಳು ಅಕ್ಟೋಬರ್ 19ನೇ ತಾರೀಕಿಗೆ, 20ನೇ ತಾರೀಕಿಗೆ ಅದೇ ರೀತಿ ಹೈಟೆನ್ಷನ್ ವೈರ್ನ ಬಗ್ಗೆ ನಮ್ಮ ಸಂಸದರಾದ ಶೋಭಾ ಕರಂದ್ಲಾಜೆ ಅವರನ್ನ ನಮ್ಮ ಅರುಣ್ ಶೆಟ್ರು ಒಮ್ಮೆ ನಿಯೋಗ ಕೊಂಡೋದ್ರು. ಬಹಳಷ್ಟು ತೊಂದರೆ ಆಗ್ತದೆ, ನೀವು ಇದರಲ್ಲಿ ಪ್ರವೇಶ ಮಾಡಬೇಕಂತ. ಆ ಮೂಲಕವಾಗಿ ಮಾರ್ಚ್ 30ನೇ ತಾರೀಕು 2015ರಂದು ಅವರ MP ಅವರ ಕಚೇರಿಗೆ ಜಿಲ್ಲಾಧಿಕಾರಿಯವನ್ನ ಕರೆಸಿ ಈ ಹೈಟೆನ್ಷನ್ ಸಮಸ್ಯೆ ಬಗ್ಗೆ ಅವರು ಮಾತಾಡಿದ್ದಾರೆ. ಆ ಸಭೆಗೆ ನನ್ನನ್ನು ಕರೆದಿದ್ದಾರೆ, ನಾನು ಕೂಡ ಹೋಗಿದ್ದೇನೆ. ಅದರ ಪ್ರಯತ್ನವಾಗಿ 16/4/15ಕ್ಕೆ ಜಿಲ್ಲಾಧಿಕಾರಿಯವರು ಚೀಫ್ ಸೆಕ್ರೆಟರಿ ಮತ್ತು ISPR ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಸವಿಸ್ತಾರವಾಗಿ ಬರೆದಿದ್ದಾರೆ. ಅದರಲ್ಲಿ MP ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೆಲ್ಲ ನಮಗೆ ಪ್ರಯೋಜನವಾಯಿತು. ಅದಕ್ಕಿಂತ ಮೊದಲು ಏನು ಜನಜಾಗೃತಿ ಸಮಿತಿ ನಾವೆಲ್ಲ ದೇವಿಪ್ರಸಾದ್ ಶೆಟ್ಟರ ಒಂದು ಜೊತೆ ಸೇರಿ ಕ್ರಷರ್ನ ಒಂದು ಈಗ ಹೈ ಟೆನ್ಷನ್ ಅವರಿಗೆ ಏನು ಪರಿಹಾರ, ಎಷ್ಟು ಪರಿಹಾರ ಏನಾದರೂ ನಿಗದಿ ಮಾಡಿದ್ದಾರೆ? ಹೈ ಟೆನ್ಷನ್ಗೆ ನಿಜವಾಗಿಯೂ ಎಲ್ಲಿ ಹೈ ಟೆನ್ಷನ್ ಟವರ್ ಅವರು ಹಾದು ಹೋಗ್ತಾ ಇದೆ ನಿರ್ಮಾಣ ಮಾಡ್ತಾರೆ, ಅದಕ್ಕೆ 2 ಸೆನ್ಸ್ ಜಾಗ ಬೇಕಾಗ್ತದೆ. ಓಕೆ. ಆ 2 ಸೆನ್ಸ್ ಜಾಗಕ್ಕೆ ಸೆನ್ಸ್ ಒಂದಕ್ಕೆ 21,500 ರೂಪಾಯಿ ಮೌಲ್ಯವನ್ನ ಕೊಟ್ಟಿದ್ದಾರೆ. 2 ಸೆನ್ಸಿಗೆ ಒಟ್ಟು 43,000 ರೂಪಾಯಿ ಪರಿಹಾರವನ್ನ ಕೊಟ್ಟಿದ್ದಾರೆ. ಅದು ಒಳ್ಳೆಯ ಪರಿಹಾರವೇ. ಸರಿ. ಅದೇ ರೀತಿ ಏನು ವೈರ್ ಹಾದು ಹೋಗುವಂತ ಒಂದು ಕಾರಿಡಾರ್ ಉಂಟು. ಆ ವೈರ್ನ ಅಗಲ 9 ಮೀಟರ್. ಓಕೆ. ಅದರ ಇಕ್ಕೆಲಗಳಲ್ಲಿ ಆಚೆ 10 ಮೀಟರ್, ಈಚೆ 10 ಮೀಟರ್ ಭೂ ಪರಿವರ್ತನೆಗೆ ಅವಕಾಶ ಇಲ್ಲದೆ ಇರುವುದರಿಂದ ಒಟ್ಟು 29 ಮೀಟರ್ ಅಗಲದ ಕಾರಿಡಾರಿಗೆ ಮೌಲ್ಯದ 20% ಅನ್ನ ಕೊಡ್ಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಅದು ಕೂಡ ಒಳ್ಳೆಯ ಪರಿಹಾರವೇ. ಇದಕ್ಕೆಲ್ಲ ನಮ್ಮ ರಾಜಕೀಯ ನಾಯಕರುಗಳು, ನಮ್ಮ ಹೋರಾಟದ ಎಲ್ಲ ಮುಖಂಡರ ಒಂದು ಪ್ರಯತ್ನದಿಂದಾಗಿ ಇದೆಲ್ಲ ನಮಗೆ ಸಾಧ್ಯ ಆಯಿತು ಅಂತ ಜನರಿಗೆ ಸಿಗಲಿಕ್ಕೆ ಸಾಧ್ಯವಾಯಿತು. ಯಸ್ ಸರ್, ನಿಮ್ಮಲ್ಲಿ ಕೇಳಬೇಕು ಲಾರೆನ್ಸ್ ಅವರೇ, ಕ್ರಷರ್ ಆ ಭಾಗದಲ್ಲಿ ಕ್ರಷರ್ ಮಾಡಬೇಕು ಅಂತ ಹೊರಟರು. ಏನಂದ್ರೆ ಅಲ್ಲಿ ಏನು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಅವರ ಕತ್ತರಿಸಿ ತೆಗೆದಿದ್ದಾರೆ, ಅದನ್ನು ಕ್ರಷರ್ ಮಾಡಿ ಅದರ ಮೂಲಕ ಮಾಡಬೇಕು ಅಂತ ಹೊರಟರು. ಇದಕ್ಕೆ ಯಾಕೆ ಊರಿನವರಿಂದ ವಿರೋಧ ವ್ಯಕ್ತ ಆಯಿತು? ಅಲ್ಲಿ ಕ್ರಷರ್ ಬರುವುದರಿಂದ ಮನುಷ್ಯನ ಜೀವದ ಮೇಲೆ ಹಾನಿಯ ಪರಿಣಾಮ ಜಾಸ್ತಿ ಉಂಟು. ಯಾಕೆಂದರೆ ಆ ಕ್ರಷರ್ ಹುಡಿ ಮಾಡುವಾಗ ಅದರಿಂದ ಹೊರಡುವ ಧೂಳು ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಲ್ಲ ಹರಡಿ ಕೃಷಿ ಭೂಮಿ ಹಾಳಾಗ್ತದೆ, ಜನರ ಸ್ವಾಸ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಅವರ ಅಸ್ತಮಾ ಈ ಎಲ್ಲ ರೋಗ ಬರುವ ಚಾನ್ಸಸ್ ಉಂಟು.
ಮತ್ತು ಕೃಷಿ ಭೂಮಿ ಹಾಳಾಗೋದ್ರಿಂದ ಜನಜೀವನದ ಒಂದು ಏನು ಆರ್ಥಿಕ ಉತ್ಪಾದನೆ ಮೂಲವೇ ಹಾಳಾಗುತ್ತೆ. ಅದು ಹಾಳಾಗ್ತದೆ. ಆ ಒಂದು ಕಾರಣ, ಈ ಎರಡು ಕಾರಣಕ್ಕೋಸ್ಕರ ನಾವು ಅದನ್ನು ಪ್ರತಿಭಟಿಸಿದ್ದೇವೆ. ಎರಡೆರಡು ಕ್ರಷರ್ ಬರಲಿಕ್ಕೋಸ್ಕರ ತಹಸೀಲ್ದಾರ್ ಕಚೇರಿಯಿಂದ ಜನರು ಅಧಿಕಾರಿಗಳು ಬಂದು ಸರ್ವೆ ಮಾಡಲಿಕ್ಕೆ ಬಂದಾಗ ನಾವು ಅದನ್ನು ತಡೆ ಹಿಡಿದಿದ್ದೇವೆ. ಇವಾಗಲೂ ಅದಕ್ಕೆ ನಮ್ಮ ಪ್ರತಿಭಟನೆ ಉಂಟು. ಈಗ ಈಗ ಏನ್ ಹೇಳಿದ್ದಾರೆ, ಒಂದು ತಾರ್ಕಿಕ ಅಂತ್ಯ ಕಂಡುಕೊಂಡಿದೆಯಾ ಕ್ರಷರ್ಗಳು? ಅಂದ್ರೆ ಕ್ರಷರ್ ಆಗೋದಿಲ್ಲ ಅನ್ನುವಂತ ಏನಾದ್ರು ಭರವಸೆಯನ್ನು ಕೊಟ್ಟಿದ್ದಾರೆ ನಿಮಗೆ? ಆ ರೀತಿ ನಮಗೆ ಭರವಸೆಯನ್ನು ಏನು ಕೊಡಲಿಲ್ಲ. ಬಂದವರು ಸರ್ವೆ ಮಾಡ್ದೇನೆ ಹಿಂದೆ ಹೋಗಿದ್ದಾರೆ. ಅವರ KADB ಅವರೆಲ್ಲ ಮೀಟಿಂಗ್ನಲ್ಲಿ, ಇದು ಜಿಲ್ಲಾಧಿಕಾರಿಯವರ ಮೀಟಿಂಗ್ನಲ್ಲಿ, ಅಲ್ಲಿ ಜಿಲ್ಲಾಧಿಕಾರಿಯವರು ಏನು ಹೇಳಿದ್ದಾರೆ ಅಂದರೆ, ಕ್ರಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 30 ಮಂದಿ ಆಕ್ಷೇಪ ಹಾಕಿದ್ದಾರೆ. 30 ಮಂದಿಯಲ್ಲಿ 30 ಮಂದಿ ಕೂಡ ಲೆಟರ್ ಕೊಟ್ಟರೆ, ಇದು ನಮಗೆ ಆಕ್ಷೇಪ ಇಲ್ಲ ಅಂತ ಬರೆದು ಕೊಟ್ಟರೆ ಮಾತ್ರ ನಾವು ನಿಮಗೆ ಅವಕಾಶವನ್ನು ಕೊಡ್ತೇವೆ, NOC ಪಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಕಡಿಮೆ ಇದ್ರೂ ಕೂಡ ನಾನು ಅವಕಾಶವನ್ನು ನೀಡುವುದಿಲ್ಲ ಎಂಬ ಮಾತನ್ನು ಹೇಳಿರುತ್ತಾರೆ. ಈಗ ಅಲ್ಲಿ ಇರುವ ಆ ಬಂಡೆ ಕಲ್ಲಿನ ರಾಶಿಯನ್ನು ಅದನ್ನು 5 ವರ್ಷದ ಒಳಗೆ ಅಲ್ಲಿಂದ ಸ್ಥಳಾಂತರಿಸಿಕೊಳ್ಳುವ ಬಿಡ್ಡನ್ನು ಸರ್ಕಾರ ಕರೆದಿದೆ. ಅದು ಇಷ್ಟ ತನಕ ಅಲ್ಲಿಂದ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಹಾಗೇನೆ ಬಂಡೆ ಕಲ್ಲಿನ ರಾಶಿ ಉಂಟು. ಆದರೆ ಈ ಬಂಡೆ ಕಲ್ಲಿನ ರಾಶಿಯನ್ನು ಖಾಲಿ ಮಾಡಲಿಕ್ಕೆ ಕ್ರಷರಿಗೆ ಅನುಮತಿ ಕೊಟ್ಟು ನಮ್ಮ ಜನರ ಜೀವನದ ದಿಕ್ಕು ತಪ್ಪಿಸುವ ಅವಕಾಶವನ್ನು ನಾವು ಆಗ್ತಾ ಇದೆ ಅನ್ನೋದು. ಓಕೆ, ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೇನೆ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ಪಾದೂರ್ನ ಏನು ಅದನ್ನ ಮೊದಲು ಹಿಂದೂಸ್ತಾನ್ ಹೇಳ್ತಾ ಇದ್ರು, ಆದರೆ ಆಮೇಲೆ ಅದು ಏನು ಹೇಳಿದ್ರು ಅಂದ್ರೆ, ಎಲ್ಲೋ ಒಂದು ಕಡೆಯಲ್ಲಿ ದೇಶದಲ್ಲಿ ವಿಪತ್ತು ಬಂದಂತಹ ಸಂದರ್ಭದಲ್ಲಿ ಅಗತ್ಯ ತೈಲವನ್ನು, ಕಚ್ಚಾ ತೈಲವನ್ನು ಸಂಗ್ರಹಿಸಿಡುವುದಕ್ಕಾಗಿ ಕಚ್ಚಾ ತೈಲ ಸಂಗ್ರಹಾಗಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ನೆಲದ ಅಡಿಯಲ್ಲಿರುವಂತಹ ಬಂಡೆಗಲ್ಲನ್ನು ಕೊರೆದು ಅದರ ಒಳಗಡೆ ಒಂದು ಟ್ಯಾಂಕ್ ಥರ ನಿರ್ಮಿಸಿರುವಂಥದ್ದು, ಮತ್ತು ಅಲ್ಲಿಂದ ತೆಗೆದಂತಹ ಬಂಡೆಗಲ್ಲುಗಳನ್ನು ಎಲ್ಲೊಂದು ಪಕ್ಕದಲ್ಲಿ ರಾಶಿ ಹಾಕಿದ್ದಾರೆ. ಅದನ್ನು ಕ್ರಷರ್ ಮಾಡಬೇಕು ಅಂತ ಹೊರಟರು. ಆನಂತರ ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಅಲ್ಲಿಗೆ ಕೊಡೋದಕ್ಕಾಗಿ ಎಲ್ಲೋ ಒಂದು ಕಡೆಯಲ್ಲಿ ನಾಗಾರ್ಜುನದಿಂದ ಒಂದು ಹೈ ಟೆನ್ಷನ್ ವೈರನ್ನು ಎಳೆಯುವಂಥ ಪ್ರಯತ್ನ ಆಯಿತು. ಮತ್ತು ಕಚ್ಚಾ ತೈಲವನ್ನು ಅಲ್ಲಿಂದ MRPLಗೆ ಸ್ಥಳಾಂತರಿಸುವಂಥ ಉದ್ದೇಶದಿಂದ ಅಥವಾ ಸರಬರಾಜು ಮಾಡುವಂಥ ಉದ್ದೇಶದಿಂದ ಪೈಪ್ಲೈನನ್ನು ಒಂದು ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಒಂದು ಜಾಲ ಆ ಭಾಗದ ಆ ಸುತ್ತಮುತ್ತಲಿನ ಗ್ರಾಮಸ್ಥರ ಮೇಲೆ ಒಂದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರ್ತಾ ಇದ್ದಂಥ ಸಂದರ್ಭದಲ್ಲಿ ಕಳತ್ತೂರು ಜನಜಾಗೃತಿ ವೇದಿಕೆ ಅಥವಾ ಸಮಿತಿ ಏನಿದೆ, ಇದು ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು ಮತ್ತು ಹೋರಾಟಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯ ಕೂಡ ಸಿಕ್ಕಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಬನ್ನಿ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಈ ಹೋರಾಟ ಹೇಗೆ ನಡೆಯಿತು ಮತ್ತು ಕಾನೂನು ಹೋರಾಟಗಳು ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಪಾದೂರು ಪೈಪ್ಲೈನ್ ಹೋರಾಟಕ್ಕೆ ಸಿಕ್ಕಿದಂಥ ಜಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಲ್ಲಿಯ ಗ್ರಾಮಸ್ಥರಿಗೆ ಸರಿಯಾದ ಪರಿಹಾರವನ್ನು ಒದಗಿಸಿ ಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಅವರು ಆದೇಶವನ್ನು ಹೊರಡಿಸಿದಂಥ ಘಟನೆ ನಡೆದಿರುವಂಥದ್ದು. ಇದರ ಬಗ್ಗೆ ಆ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಂಥ 3 ಅದರ ರೂವಾರಿಗಳು ನಮ್ಮೊಂದಿಗಿದ್ದಾರೆ. ನಾನು ಶಿವರಾಮ್ ಶೆಟ್ಟರಲ್ಲಿ ಕೇಳಬೇಕು, ಈಗ 2ನೇ ಹಂತದ ಕಾಮಗಾರಿಗೆ ಅವರೇನು ಒಂದು ರೀತಿಯಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನುವಂಥದ್ದು ಸಿದ್ಧ ಆಗಿದೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ಇದರ ಬಿಸಿ ಅಲ್ಲಿಯ ಗ್ರಾಮಸ್ಥರಿಗೆ ಏನಾದರೂ ತಟ್ಟಿದೆಯಾ? ನಿಜವಾಗಿ ತಟ್ಟಿದೆ. ಯಾಕಂತ ಹೇಳಿದ್ರೆ ಯಾವ ಗ್ರಾಮಗಳನ್ನು ಅವರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ? ಎಲ್ಲೆಲ್ಲ 2011 ನವೆಂಬರ್ ತಿಂಗಳಲ್ಲಿ ಅವರು 2ನೇ ಹಂತದ ಯೋಜನೆಗಾಗಿ 700 ಎಕರೆ ಜಾಗವನ್ನ ಸರ್ವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಪಾದೂರು, ಕಳತ್ತೂರು, ಕುಚ್ಚಾರ್ 3 ಗ್ರಾಮದಲ್ಲಿ ಬರ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ನವೆಂಬರ್ 2011ಕ್ಕೆ ಕಳತ್ತೂರು ಜನಜಾಗೃತಿ ಸಮಿತಿಯ ಸ್ಥಾಪನೆ ಆಯಿತು. ಆ ಸ್ಥಾಪನೆ ಆದಾಗ 19 ಡಿಸೆಂಬರ್ 2011ನೇ ದಿವಸ ಉಡುಪಿ ಜಿಲ್ಲೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಘಟನೆ ನಡೆಯಿತು. ಏನು ಪಾದೂರು ಕಚ್ಚಾ ತೈಲದ 2ನೇ ಘಟಕದ 700 ಎಕರೆ ಜಾಗವನ್ನು ಎಕ್ವೈರ್ ಮಾಡುವ ಯೋಜನೆಯ ವಿರುದ್ಧ ಉಡುಪಿ ನಗರದಲ್ಲಿ ಸುಮಾರು 9,000ಕ್ಕೂ ಮಿಕ್ಕಿದ ಜನರು ಸೇರಿ ಬೃಹತ್ ಪ್ರತಿಭಟನೆಯನ್ನ ನಮ್ಮ ಸುರೇಶ್ ಶೆಟ್ಟರ್ ಗುರ್ಮೆ ಅವರ ನೇತೃತ್ವದಲ್ಲಿ ಆ ದಿವಸ ನಡೆಯಿತು. ಆ ಪ್ರತಿಭಟನೆಯಲ್ಲಿ 9,000 ಜನರ ಒಟ್ಟಿಗೆ
ದೇವಿ ಪ್ರಸಾದ್ ಶೆಟ್ಟರು ಇದ್ರು, ವಸಂತ ಸಾಲ್ಯಂಡ್ರು ಇದ್ರು, ರಘುಪತಿ ಭಟ್ರು ಇದ್ರು, ಪಕ್ಷಾತೀತವಾಗಿ. ಹೌದು. ಆಮೇಲೆ ಲಾಜಾಜಿ ಮೆಂಟನ್ ಅದರ ನೇತೃತ್ವವನ್ನು ವಹಿಸಿದ್ರು. ಹೀಗೆ ಪಕ್ಷಾತೀತ ಎಲ್ಲಾ ಪಕ್ಷದ ನಾಯಕರು. ಆವಾಗ ನಮ್ಮ ದೇವಿ ಪ್ರಸಾದ್ JDS ನ ಜಿಲ್ಲಾಧ್ಯಕ್ಷರಾಗಿದ್ರು, ಕಾಂಗ್ರೆಸ್ಸಿನ ವಸಂತ ಸಾಲ್ಯಂಡ್ರು ಇದ್ರು, ಹೀಗೆ ಬಿಜೆಪಿಯ ಲಾಲಾಜಿ ಮೆಂಟನ್ ಅದರ ನೇತೃತ್ವವನ್ನು ಸುರೇಶ್ ಶೆಟ್ಟಿ ಗುರ್ಮೆ ಅವರು ವಹಿಸಿದ್ರು. ಆ 9,000 ಜನರ ಆ ಪ್ರತಿಭಟನೆಯ ಪರಿಣಾಮವಾಗಿ ಆ 2ನೇ ಹಂತದ ಯೋಜನೆಯನ್ನು ಸದ್ಯಕ್ಕೆ ಅವರು ನಿಲ್ಲಿಸಿದ್ದಾರೆ. ಆ ಪ್ರತಿಭಟನೆಯ ನಂತರ ಜುಲೈ 2012ಕ್ಕೆ ನಾವೊಂದು ನಿಯೋಗವನ್ನ ಡೆಲ್ಲಿಗೆ ಹೋದೆವು. ಆ ನಿಯೋಗದ ನೇತೃತ್ವವನ್ನ ಸುರೇಶ್ ಶೆಟ್ಟರು ವಹಿಸಿದ್ರು. ಅದನ್ನ ಜಯಪ್ರಕಾಶ್ ಶೆಟ್ಟರ ಒಂದು ಹೆಗಡೆಯವರ ಅಂದಿನ ಸಂಸದರಾದ ಜಯಪ್ರಕಾಶ್ ಹೆಗಡೆಯವರ ಒಂದು ನೇತೃತ್ವದಲ್ಲಿ ನಾವು ಡಿಲ್ಲಿಯಲ್ಲಿ ಜೈಪಾಲ್ ರೆಡ್ಡಿ ಪೆಟ್ರೋಲಿಯಂ ಸಚಿವರನ್ನ ಭೇಟಿಯಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ನಾವು ಅವರಿಗೆ ವಿವರಿಸಿದ್ದೇವೆ. ಆ ಒಂದು ನಿಯೋಗದಲ್ಲಿ ನಾನು ಕೂಡ ಇದ್ದೆ. ಹಾಗಾಗಿ ಆ ಒಂದು 2ನೇ ಹಂತದ ಒಂದು ಕಾಮಗಾರಿಯನ್ನ ಸರ್ವೆಯನ್ನ ನಿಲ್ಲಿಸಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅಂತ ನಾನು ಎಷ್ಟು ದಿನದ ಮಟ್ಟಿಗೆ ನಿಂತಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ನಂತರ ಪುನಃ KIDB ಥ್ರೂ ಆಗ್ತಾ ಇದೆಯಾ ಅಥವಾ ಹೇಗೆ ಆಗ್ತಾ ಇದೆ? ಅಲ್ಲಲ್ಲ, ಅದು KIDB ಥ್ರೂವೇ ಆಗ್ಬೇಕು. ಆದ್ರೆ ಅದಕ್ಕಿಂತ ಮೊದಲು ಸರ್ವೆಯನ್ನ ISPRL ಕಂಪನಿಯವರೇ ಮಾಡಿದ್ರು. ಓಕೆ, ಅಂದ್ರೆ ನಮಗೆ ಈ ಜಾಗ ಬೇಕು ಅಂತ ಹೇಳಿ ಇವರು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ. ಅವರು ಅದನ್ನ ಏನು ಅಕ್ವೈರ್ ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಾರೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ರಹಿತವಾಗಿ ನಮ್ಮ ಏನು ಈ ಸಂಘಟನೆಗೆ ಸಹಕಾರವನ್ನ ನೀಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆಯವರು, ಅವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಆಮೇಲೆ ಲಾಲಾಜಿ ಮೆಂಡನ್ ಅವರು ಈ ಒಂದು ಇದರಲ್ಲಿ ಅವರನ್ನ ತೊಡಗಿಸಿಕೊಂಡಿದ್ದಾರೆ, ಅವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಮೊನ್ನೆ ಪೈಪ್ಲೈನ್ ನ ಒಂದು ವಿಚಾರದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಬಹಳಷ್ಟು ಮುತುವರ್ಜಿ ವಹಿಸಿ ಜನರಿಗೆ ಕೆಲಸವನ್ನು ಮಾಡಿದ್ದಾರೆ, ಅವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹೈಟೆನ್ಷನ್ ನ ಬಗ್ಗೆ ನಮ್ಮ ಸಂಸದರಾದ ಶೋಭಾ ಕರಂದ್ಲಾಜೆ ಅವರು DC ಅವರನ್ನ ಕರೆಸಿ ಕೂರಿಸಿ ಸಮಸ್ಯೆಯನ್ನ ಹೇಳಿದ್ದಾರೆ, ಅವರಿಗೆ ಪತ್ರವನ್ನ ಬರೆದಿದ್ದಾರೆ, ಅವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಈ ಒಂದು ಸಮಸ್ಯೆಗೆ ಜನರಿಗೆ ಪರಿಹಾರವನ್ನ ನೀಡಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಯವರಾದ ವಿಶಾಲ್ರು ಮೊದಲು ಸ್ವಲ್ಪ ಕಡು ಮನಸ್ಸಿನಲ್ಲಿ ಇದ್ರು, ಕೊನೆಗೆ ಉದಾರ ಮನಸ್ಸಿನಿಂದ ನಮಗೆ ಸಹಕಾರವನ್ನ ನೀಡಿದ್ದಾರೆ, ಅವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಅದಕ್ಕಿಂತಲೂ ಹೆಚ್ಚಾಗಿ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀಯುತ ಅಣ್ಣಾಮಲೈ ಅವರನ್ನ ನಾನು ಮನಪೂರ್ವಕವಾಗಿ ವಂದಿಸ್ತೇನೆ. ಯಾಕಂತ ಹೇಳಿದ್ರೆ ಹೈಟೆನ್ಷನ್ ಸಮಯದಲ್ಲಿ ಪೈಪ್ಲೈನ್ ನ ಸಮಯದಲ್ಲಿ ನಮ್ಮ ಪ್ರತಿಭಟನೆ ಆಗುವಾಗ ನಮ್ಮನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡುವ ಮಟ್ಟಕ್ಕೂ ಬಂದಿದ್ರು. ಆದ್ರೆ ಅಣ್ಣಾಮಲೈ ಅವರು ಈ ವಿಚಾರವನ್ನ ಮನದಟ್ಟು ಮಾಡಿ ಹೋರಾಟಗಾರರ ಮೇಲೆ ಯಾವುದೇ ಒಂದು ಕೇಸು ಆಗದಂತೆ ಬಹಳಷ್ಟು ಜಾಗ್ರತೆ ವಹಿಸಿ ಅವರು ನಮಗೆ ಸಹಕಾರವನ್ನು ನೀಡಿ ಜನರ ಹೋರಾಟಕ್ಕೆ ಅವರದೊಂದು ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ನಾನು ಜನಜಾಗೃತಿ ಸಮಿತಿಯ ಪರವಾಗಿ ದೇವಿ ಪ್ರಸಾದ್ ಶೆಟ್ಟಿ, ನಿಮ್ಮಲ್ಲಿ ಕೊನೆಯದಾಗಿ ನಾನು ಪ್ರಶ್ನೆ ಕೇಳಬೇಕು. ಈ ಕಾನೂನು ಹೋರಾಟ ಹೇಗೆ ನಡೆಯಿತು ಅನ್ನೋದನ್ನು ಕೇಳಬೇಕು. ಯಾಕಂದ್ರೆ ಈ ರೀತಿಯ ಹೋರಾಟಗಳು ಇನ್ನು ಕರಾವಳಿಗೆ ಬಹಳಷ್ಟು ನೋಡೋದಿದೆ. ಯಾಕಂದ್ರೆ ಇಡೀ ಕರಾವಳಿ ಒಂದು ಡಂಪಿಂಗ್ ಯಾರ್ಡ್ ಆಗ್ತಾ ಇದೆ. ಇಂಡಸ್ಟ್ರಿಯಲ್ KIDB ಅವರು ಈಗ ಇಲ್ಲೇ ಬಿಡ್ಬಿಟ್ಟಿದ್ದಾರೆ, ಎಲ್ಲ ಕಡೆಗಳಲ್ಲಿ ಭೂಮಿ ಅಕ್ವೈರ್ ಆಗ್ತಾ ಇದೆ. ಈ ಒಂದು ಹೋರಾಟದ ಮಜಲು ಹೇಗೆ ನಡೆಯಿತು ಮತ್ತು ಮುಂದಿನ ಆ ಹೋರಾಟಗಳನ್ನು ಯಾವ ರೀತಿ ನಡೆಸಬಹುದು ಅನ್ನೋದನ್ನು ಕೇಳಬೇಕು. ಯಾಕಂದರೆ ಈ ಹೋರಾಟದಲ್ಲಿ ಯಾರನ್ನು ನೀವು ಸಂಪರ್ಕಿಸಿದ್ದೀರಿ, ಒಂದು ರಾಜಕೀಯ ಅತೀತವಾಗಿ ಈ ಹೋರಾಟ ನಡೆಯಿತು ಅನ್ನೋದನ್ನು ಹೇಳಿದಿರಿ ಮತ್ತು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟ ನಡೆಯಿತು. ಕಾನೂನು ಹೋರಾಟದಲ್ಲಿ ಪ್ರಮುಖ ಮಜಲುಗಳು ಏನು? ನೋಡಿ, ನಾವು ಈಗಾಗಲೇ ಹೋರಾಟವನ್ನು ಬಹಳ ಒಂದು ಯಾವುದೇ ರೀತಿಯಲ್ಲಿ ಇದಕ್ಕೆಲ್ಲ ರಾಜಕಾರಣಗಳಿಗೆ ಈ ಹೋರಾಟದ ಒಳಗೆ ಅವಕಾಶ ಮಾಡಿಕೊಟ್ಟು ಕಂಪನಿ ಹೇಳಿದ್ದೇ ಸತ್ಯ ಅಲ್ಲ. ಇದು ಇನ್ನೊಂದು ನಾವು ಇದರಲ್ಲಿ ಮನಗಂಡಿದ್ದೇವೆ. ರಾಜಕಾರಣಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದ್ದರೆ ನಮ್ಮನ್ನು ಯಾವುದೇ ರೀತಿಯ ಇಂಥ ಸಮಸ್ಯೆಗಳಿಂದ ನಮಗೆ ಮುಕ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಈಗಾಗಲೇ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು
ಒಂದು ದಿಟ್ಟ ನಿರ್ಧಾರದಿಂದ ಯಾರು ಕೂಡ ನಾವು ಎಲ್ಲ ಜನಪ್ರತಿನಿಧಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಅವರನ್ನು ಕರೆದು ಸಭೆಯನ್ನು ಮಾಡುವಂತ ಅವಕಾಶ ಆಗಿಲ್ಲ. ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮಾತಾಡುವ ಅವಕಾಶ ಆಗಿಲ್ಲ. ಯಾರು ಯಾವುದೇ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರು ಕೂಡ ನಮ್ಮ ಪರವಾಗಿದ್ದಾರೆ ವಿರುದ್ಧವಾಗಿರಲಿಲ್ಲ. ಆದರೆ ಅದನ್ನು ದಿಟ್ಟವಾಗಿ ಅದು ಆಗಲೇಬೇಕು ಅಂತ ನಿರ್ಧಾರ ಮಾಡಿ ಕೆಲಸವನ್ನು ಸೊರಕೆ ಅವರು ಮಾಡಿದರು. ಆದ್ದರಿಂದ ಎಲ್ಲರೂ ಕೂಡ ಇದೇ ರೀತಿ ಕೆಲಸವನ್ನು ಮಾಡಿದರೆ ಸೆಕೆಂಡ್ ಸ್ಟೇಜ್ ಬರೋದಿಲ್ಲ, ಥರ್ಡ್ ಸ್ಟೇಜ್ ಬರೋದಿಲ್ಲ, ಎಲ್ಲವೂ ಕೂಡ ಅಲ್ಲಿ ವಾಸನೆ ಬರುವಂಥದ್ದು ರಾಜಕೀಯ. ಅದರಿಂದ ರಾಜಕೀಯ ಮತ್ತು ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳು ನಾವು ಬದ್ಧತೆಯಿಂದ ಇದ್ದರೆ ಅವರು ಒಂದು ಕಡೆ ನಮ್ಮ ಕಡೆ ಮಾತಾಡ್ತಾರೆ, ಅಲ್ಲಿ ಹೋದ ಮೇಲೆ ಸರ್ಕಾರದ ಕಡೆ ಮಾತಾಡಿದ್ರೆ ಆಗ್ತದೆ. ಹೋರಾಟದಲ್ಲೂ ಇದ್ರಿ, ಯುಪಿಸಿಎಲ್ ಹೋರಾಟ ಎಲ್ಲಿ ಸೋತಿತು ಅಂತ ನೋಡಿ. ಯುಪಿಸಿಎಲ್ ಹೋರಾಟ ಪ್ರಥಮ ಹಂತದಲ್ಲಿ ಕ್ರೊಜೆಂಟಿಕ್ಸ್ NTPC ಹಂತದಲ್ಲಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಾವು ದಿವಂಗತ ಕೊಳಚೂರು ಜಯಶೆಟ್ಟಿ ಅವರ ಪ್ರಾಮಾಣಿಕತೆ ಅವರೆಲ್ಲ ನಮಗೆ ನೀಡಿದಂಥ ಹೋರಾಟ ನಾವು ಈ ಮಟ್ಟ ಹೋರಾಟ ಮಾಡಲಿಕ್ಕೆ ಅವಕಾಶ ಆಯಿತು. ಆದರೆ ಅಲ್ಲಿ ಎಲ್ರಿಗೂ ಬದ್ಧತೆ ಇತ್ತು, ರಾಜಕಾರಣಿಗಳಲ್ಲಿ ಗೊಂದಲ ಇತ್ತು. ಇದರಿಂದ ನಮಗೆ ಸಮಸ್ಯೆ ಆಯಿತು, ನಾವು ನಮ್ಮನ್ನು ಕಳ್ಕೊಂಡ ರೀತಿಯಲ್ಲಿ ಆಯಿತು. ಇಲ್ಲಿ ISPR ಅಲ್ಲೂ ಕೂಡ ಈ ದೇಶದ ಭದ್ರತೆ ಎಂಬ ದೃಷ್ಟಿಯಿಂದ ನಾವು ಜಾಗವನ್ನು ತ್ಯಾಗ ಮನೋಭಾವದಿಂದ ಅವ್ರಿಗೆ ಕೊಟ್ಟೆವು. ಎಲ್ಲೋ ಒಂದು ಕಡೆ ನಮ್ಗೆ ಈಗ ಏನು ನೋವು ಅನುಭವಿಸ್ತೇವೆ ಇದ್ದೇವೆ, ನಾವು ಕೊಟ್ಟದ್ದು ತಪ್ಪಾಯ್ತಾ? ನಾವು ಈ ದೇಶದ ಭದ್ರತೆಗೋಸ್ಕರ ದೇಶದ ಹಿತಕ್ಕಾಗಿ ನಾವು ತ್ಯಾಗ ಮಾಡಬಾರ್ದಿತ್ತ? ಇದೇ ನಮಗೆ ಮುಳುವಾಯ್ತಾ ಅಂತ ನಮ್ಗೆ ಈಗ ಆಗ್ತಾ ಇದೆ. ಈ ಪ್ರಥಮ ಹಂತದ ಈ ಕಾಮಗಾರಿಗೆ ಅವಕಾಶ ಮಾಡಿಕೊಟ್ಟದ್ರಿಂದ ಈಗ ದ್ವಿತೀಯ ತೃತೀಯ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೆ ಈ ದ್ವಿತೀಯ ಹಂತದ ಕಾಮಗಾರಿ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. 1 ಇಂಚು ಭೂಮಿಯನ್ನು ಕೂಡ ಮುಂದೆ ಅವರು ವಶಪಡಿಸಿಕೊಡ್ಲಿಕ್ಕೆ ನಾವು ಅವಕಾಶ, ಯಾವುದೇ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಕಾನೂನು ಹೋರಾಟಕ್ಕೂ ಕೂಡ ನಾವು ಎಲ್ಲ ಅದರ ಏನು ಮಜಲುಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡಿದ್ದೇವೆ. ಆರ್ಥಿಕವಾಗಿ ಕೂಡ ನಾವು ಯಾರ್ಯಾರನ್ನು ಸಂಪರ್ಕ ಮಾಡಬೇಕು, ನಮಗೆ ಸಹಕಾರ ಮಾಡೋರು, ಭೂ ಕಳ್ಕೊಂಡವರು ಎಲ್ಲರೂ ಕೂಡ ನಾವಿದ್ದೇವೆ ನಿಮ್ಗೆ ಅಂತ ಸಹಕಾರ ಮಾಡಿದ್ದಾರೆ. ಆದ್ರಿಂದ ಈ 2ನೇ ಕಾಮಗಾರಿ ಮಾಡುವಂತದ್ದಾಗ್ಲಿ, ಇನ್ನು ಹೆಚ್ಚುವರಿ ಭೂಮಿಯನ್ನು ವಶಪಡಿಸಿಕೊಳ್ಳಾಗ್ಲಿ ಅದಕ್ಕೆ ಇಲ್ಲಿ ಮಾಡ್ತಾರೆ. ಅಲ್ಲಿ UPCL ಅಲ್ಲೂ ಕೂಡ ಪ್ರಥಮ ಹಂತದ ಕಾಮಗಾರಿ ಆಗಿದೆ. ಈಗ ದ್ವಿತೀಯ ಹಂತದ ಕಾಮಗಾರಿ ಮಾಡ್ಲಿಕ್ಕೆ ಹಾತೊರಿತಾ ಇದ್ದಾರೆ. ಪ್ರಥಮ ಹಂತದಲ್ಲೇ ಬಹಳ ದೊಡ್ಡ ಗೊಂದಲ ಇದೆ, ಜನರನ್ನು ಸಂಪೂರ್ಣವಾಗಿ ಕತ್ತಲಲ್ಲಿಟ್ಟಿದ್ದಾರೆ, ಪರಿಸರ ಸಂಪೂರ್ಣ ನಾಶ ಆಗಿದೆ, ಅಲ್ಲಿ ಅನೇಕ ರೋಗಗಳು, ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಜನರು ನಡೆದಾಡುವಂತ ಪರಿಸ್ಥಿತಿ ಆಗಿದೆ. ಈಗ ನಮ್ಗೆ ವಿದ್ಯುತ್ ಅಂತೂ ಇಲ್ಲ, ನಮ್ಗೆ ಏನು ಕಾಯ್ದೆ ಕಾನೂನು ಉಂಟು, ಈ ಜಿಲ್ಲೆಗಾದ್ರೂ ಅವರು ವಿದ್ಯುತ್ ಕೊಡಬೇಕಿತ್ತು 24 ಗಂಟೆ, ಅದನ್ನೂ ಕೂಡ ಕೊಟ್ಟಿಲ್ಲ, ಬೂದಿಯನ್ನು ಕೊಟ್ಟಿದ್ದಾರೆ, ನಮ್ಮ ಆರೋಗ್ಯವನ್ನು ಕೆಡಿಸಿದ್ದಾರೆ. ನಮಗೆ ಎಲ್ಲರೂ ಹೇಳ್ತಾರೆ ನೀವು ಅಭಿವೃದ್ಧಿಗೆ ತಡೆ ಮಾಡ್ತೀರಿ, ಅಭಿವೃದ್ಧಿಯ ಬಗ್ಗೆ ನೀವು ವಿರೋಧ ಮಾಡ್ತೀರಿ. ನಾವು ಅಭಿವೃದ್ಧಿಗೆ ತಡೆ ಮಾಡೋದಲ್ಲ, ನಾವು ಅಭಿವೃದ್ಧಿಯ ಪರವಾಗಿದ್ದೇವೆ. ಆದರೆ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಧ್ವಂಸ ಮಾಡಲಿಕ್ಕೆ ನಾವು ತಯಾರಿಲ್ಲ. ಅಭಿವೃದ್ಧಿಯ ನಮ್ಮ ಹಿರಿಯರು ಮಾಡಿಕೊಟ್ಟಂತ ನಮ್ಮ ಗೋಪುರಗಳನ್ನು ಮುರಿದು ನಾವು ಜೀವನ ಮಾಡಲಿಕ್ಕೆ ತಯಾರಿಲ್ಲ. ನಾವು ಕೃಷಿಕರಾಗಿದ್ದೇವೆ, ಅತ್ಯಂತ ನೆಮ್ಮದಿ ಇದ್ದೇವೆ, ಸಂತೃಪ್ತಿ ಇದ್ದೇವೆ. ಈ ಕರಾವಳಿ ಪ್ರದೇಶಕ್ಕೆ ಇತಿಹಾಸವಿದೆ, ಸಂಸ್ಕೃತಿ ಇದೆ, ಇದನ್ನು ಉಳಿಸಿಕೊಳ್ಬೇಕಾಗಿದೆ. ಇದಕ್ಕಾಗಿ ಅದಕ್ಕೆ ISPR ಆಗಲಿ UPCL ಆಗಲಿ ಇನ್ನೊಂದಾಗಲಿ ನಮ್ಮನ್ನು ದಮನ ಮಾಡಿ ಅದು ಮಾಡ್ತೇವೆ ಅಂತ ಹೇಳಿದ್ರೆ ಅದು ಅವ್ರದ್ದು ಜಿಲ್ಲೆಯ ಸಾಂಸ್ಕೃತಿಕ ರಚನೆಯನ್ನ ಹಾಳು ಮಾಡೋದಿಲ್ಲ. ಇದಕ್ಕೆ ಈ ಹೋರಾಟವನ್ನು ನಾವು ಏನು 24 ಗ್ರಾಮದಲ್ಲಿ ಮಾಡಿದ್ದೇವೆ, ಈ ಹೋರಾಟದ 24 ಗ್ರಾಮದಲ್ಲೂ ಕೂಡ ಎಲ್ಲ ಹೋರಾಟಗಳಲ್ಲಿ ಜನರಿಗೆ ಅನ್ಯಾಯ ಆಗುವಂತ ಎಲ್ಲ ವಿಚಾರಗಳಲ್ಲೂ ನಾವು ಸಂಘಟಿತರಾಗಿ ಈ ಕೆಲಸವನ್ನು ಮುಂದೆ ಮಾಡ್ತೀವಿ. ಶಿವರಾಮ್ ಶೆಟ್ಟಿ, ನಿಮ್ಮಲ್ಲಿ ಕೊನೆಯದಾಗಿ ಕೇಳಬೇಕು, ಕರಾವಳಿ ಭಾಗದಲ್ಲಿ ಇಂಡಸ್ಟ್ರಿಗಳು ಬರ್ತಾ ಇವೆ, ಇದನ್ನು ತಡೆಗಟ್ಟಬೇಕಿದ್ರೆ ಒಂದು ಸಂಘಟಿತವಾದ ಹೋರಾಟ ಆಗಬೇಕು. ಈ ಹೋರಾಟಗಳು ಹೇಗೆ ಮುನ್ನಡಿಬೇಕು ಅಂತ ತಾವು ಹೇಳ್ತೀರಿ? ಕರಾವಳಿ ಪ್ರದೇಶದಲ್ಲಿ ಬೇರೆ ಬೇರೆ ಜನರು ಅತಿ ಬುದ್ಧಿವಂತರಾಗಿದ್ದಾರಾ? ಸಾಮಾಜಿಕ ಪ್ರಜ್ಞೆ ಕಡಿಮೆ ಆಗಿದೆಯಾ ಇವರಲ್ಲಿ? ತಮ್ಮ ಮನೆಗೆ ಬೆಂಕಿ ಬಿದ್ದರೆ ಮಾತ್ರ ಬರ್ತಾರೆ ವಿನಃ ಬೇರೆಯವರ ಮನೆಗೆ ಬೆಂಕಿ ಬೀಳುವಾಗ ನೋಡಿ ಸಂಸ್ಕೃತಿ ನಮ್ಮಲ್ಲಿದೆ. ಆದ್ರೆ ಬರಬರುತ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಕರಾವಳಿ ಜಿಲ್ಲೆ ಬೇರೆ ಬೇರೆ ಯೋಜನೆಗಳಿಗೆ ಜಾಗ ಕಳ್ಕೊಳ್ಳುವಂತ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಆದ್ರೆ ಈ ಒಂದು ಹುನ್ನಾರವನ್ನ ರಾಜಕೀಯ ರಹಿತವಾಗಿ ಒಂದು ಸಂಘಟನೆ ಮುಂದೆ ಬಂದ್ರೆ ಖಂಡಿತ ತಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದಕ್ಕೆ ನಮ್ಮ ಜನಜಾಗೃತಿ ಸಮಿತಿ ಕಳತೂರು ಉದಾಹರಣೆ. ನಮ್ಮಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ, ಎಲ್ಲಾ ಪಕ್ಷದವರು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಗೆ ಸಹಾಯವನ್ನ ಮಾಡಿದ್ದಾರೆ, ಜನರಿಗೆ ಸಮಸ್ಯೆಯನ್ನ ನಿವಾರಿಸಿದ್ದಾರೆ. ಆದ್ರೆ ಸಮಿತಿಯ ಹೋರಾಟದಲ್ಲಿ ನಮ್ಮದು ರಾಜಕೀಯ ಇಲ್ಲ.
ಎಲ್ಲಿ ಯಾರನ್ನು ಯಾವಾಗ ಬಳಸ್ಕೊಳ್ಬೇಕು ಆವಾಗ ಬಳಸ್ಕೊಳ್ಳಬೇಕು. ಅವರನ್ನು ನಾವು ಬಳಸಿಕೊಂಡು ಜನರಿಗೆ ನ್ಯಾಯವನ್ನ ಒದಗಿಸಿಕೊಡುವಂತ ಒಂದು ಕೆಲಸವನ್ನ ನಾವು ಇಷ್ಟರವರೆಗೆ ಮಾಡಿದ್ದೇವೆ. ಅದನ್ನೇ ನಾವು ಹೇಳ್ತೇವೆ. ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ ಅಲ್ಲಿ ರಾಜಕೀಯ ರಹಿತವಾಗಿ ಒಂದು ಸಂಘಟನೆ ಹೋರಾಟದಲ್ಲಿ ಯಾರು ಅಸ್ಪೃಶ್ಯರಲ್ಲ, ಹೋರಾಟದಲ್ಲಿ ಯಾರು ಅಸ್ಪೃಶ್ಯರಲ್ಲ. ಹಾಗಿದ್ರೆ ಮಾತ್ರ ಹೋರಾಟದಲ್ಲಿ ಜಯ ಸಿಗುವುದಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ ಏನ್ ಹೇಳ್ತೀರಿ ಲಾರೆನ್ಸ್ ಅವರೇ? ನಿಮ್ಮ ಒಂದು ಅಧ್ಯಕ್ಷತನದಲ್ಲಿ ಒಂದು ಬಹಳ ದೊಡ್ಡ ಯಶಸ್ಸಾಗಿದೆ, ಏನ್ ಹೇಳ್ತೀರಿ ಇದರ ಬಗ್ಗೆ? ಇದಕ್ಕೆ ಜನರ ಸಹಕಾರವೇ ಮುಖ್ಯ ಒಂದು. ಅದರೊಟ್ಟಿಗೆ ನಮ್ಮ ರಾಜಕೀಯದಲ್ಲಿ ಇರುವವರು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಇದಕ್ಕೆ ಒಗ್ಗಟ್ಟಾಗಿ ದುಡಿದರಿಂದ ನಮ್ಮ ಈ ಪ್ರತಿಭಟನೆ ಹಾಗೂ ನಮ್ಮ ಗುರಿಯನ್ನು ಮುಟ್ಟಲು ನಮಗೆ ಸಹಕಾರವಾಗಿದೆ. ಇದಕ್ಕೆ ನಾವು ಎಲ್ರಿಗೂ ಆಭಾರಿಯಾಗಿದ್ದೇವೆ. ಎಸ್, ಓಕೆ. ಮೋರಿ ಕೂಡ ಧನ್ಯವಾದಗಳು. ಬಹಳಷ್ಟು ವಿಚಾರವನ್ನು ವ್ಯಕ್ತ ಮಾಡಿದ್ರಿ. ಮೋರಿ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಬಹಳ ಪ್ರಮುಖವಾಗಿ ಪಾದೂರು ಪೈಪ್ಲೈನ್ನಿಂದಾಗಿ ಜಾಗವನ್ನು ಕಳೆದುಕೊಂಡಂತ ಏನು ನತದೃಷ್ಟರಿದ್ದಾರೆ ಅವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಬಿಡಿಗಾಸನ್ನು ಬಿಸಾಡಿ ನಮ್ಮ ಕೆಲಸವನ್ನು ಮಾಡಿಕೊಳ್ತೇವೆ ಅನ್ನುವಂಥ ಒಂದು ಕಂಪನಿಯ ಯೋಜನೆ ಏನಿತ್ತು ಅದು ಸಂಪೂರ್ಣವಾಗಿ ಈಗ ನಿಷ್ಫಲ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಒಂದು ಪ್ರಬಲವಾದ ಒಂದು ಜನ ಹೋರಾಟ ಎಲ್ಲೋ ಒಂದು ಕಡೆಯಲ್ಲಿ ಇಡೀ ಒಂದು ಜಿಲ್ಲೆಗೆ ಮಾದರಿಯಾಗಬೇಕು. ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಜಿಲ್ಲಾಧಿಕಾರಿ ಅವರ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಅಲ್ಲಿಯ ಜಾಗಗಳಿಗೆ ಸರಿಯಾದ ಬೆಲೆಯನ್ನು ಕೊಡಬೇಕು. ಹೈಟೆನ್ಷನ್ ವೈರ್ ಇರ್ಬೋದು ಅಥವಾ ಆ ಕ್ರಷರ್ ಘಟಕಗಳು ಆರಂಭವಾಗುವಂಥ ವಿಚಾರ ಇರ್ಬೋದು. ಹೀಗೆ ಹಲವು ಸಮಸ್ಯೆಗಳಿಂದ ಏನು ಆ ಗ್ರಾಮಸ್ಥರು ಬಳಲ್ತಾ ಇದ್ರು ಅದಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇರುವಂಥದ್ದು. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi.